ಪೂರಿತವಾದ ತನ್ನ ಕೈಯನ್ನು ಅವನು ನಮ್ಮ ತಲೆಗಳ ಮೇಲೆ ಇಡುವುದೆಂದು. ಹರೇ ಕೃಷ್ಣ ಮಾತಾಜಿ. ಭಾಗವತ ಶ್ರೀಲ ಪ್ರಭುಪಾದ ಈ ಶ್ಲೋಕದ ಶ್ರೀಮದ್ ಭಾಗವತದ 10.47.21 ಭ್ರಮರ ಗೀತೆ ಎನ್ನುವ ಖಂಡದಲ್ಲಿ ಬರುತ್ತದೆ. ಉದ್ಧವನು ವೃಂದಾವನಕ್ಕೆ ಬಂದಿದ್ದ ಸಂದರ್ಭ, ಶ್ರೀಕೃಷ್ಣನು ಶ್ರೀಮತಿ ರಾಧಾರಾಣಿಯನ್ನು ಅಗಲಿ ಹೋಗಿದ್ದುದರ ವೇದನೆಯಿಂದ ಆಕೆ ಆಡಿದ ಮಾತುಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಮಾತಾಜಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಓದಿಸ್ಲಾ? ಇನ್ನೊಬ್ರು ಓದ್ಲಿ. ಹರೇ ಕೃಷ್ಣ ಮಾತಾಜಿ. ಎಕ್ಸ್ಪ್ಲೈನ್ ಮಾಡ್ತೀರಲ್ಲ ಮಾತಾಜಿ? ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಹರೇ ಕೃಷ್ಣ. ಸೊ ನಾವು ಇವಾಗ ಚೈತನ್ಯ ಚರಿತಾಮೃತ ಆದಿಲೀಲವನ್ನ ನಾವು ತಿಳ್ಕೊತಾ ಇದ್ದೀವಿ. ಯಾವ ಒಂದು ಅಧ್ಯಾಯವನ್ನ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ ಈಗ? ಹರೇ ಕೃಷ್ಣ. ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆನ. ಅಧ್ಯಾಯ 6 ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ. ತನಕ ನಾವು ಚೈತನ್ಯ ತತ್ವ ಮತ್ತೆ ನಿತ್ಯಾನಂದ ತತ್ವ ಮತ್ತೆ ಈಗ ನಾವು ಅದ್ವೈತ ತತ್ವವನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಏನನ್ನ ತಿಳಿಸಿಕೊಡ್ತಾ ಇದ್ದಾರೆ? ಅದ್ವೈತಾಚಾರ್ಯರು ಅಂತಂದ್ರೆ ಅದ್ವೈತ, ಸೊ ಏನು ಭೇದ ಇಲ್ಲ, ಯಾರ ಜೊತೆ ಭೇದ ಇಲ್ಲ. ಸೊ ಅದ್ವೈತಾಚಾರ್ಯರು ಬೇರೆ ಅಲ್ಲ, ಮಹಾವಿಷ್ಣು ಬೇರೆ ಅಲ್ಲ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅವರು ಆಚಾರ್ಯ ಯಾಕೆ? ಅವರು ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಿಗೂ ಸಹ ಅವರು ಹಂಚುತ್ತಾ ಇದ್ದಾರೆ, ಹರಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಆಚಾರ್ಯರು. ಸೊ ಮತ್ತೆ ಅವ್ರು ಯಾವ ಒಂದು ಭಾವದಲ್ಲಿ, ಅವ್ರಿವಾಗ ಹಿರಿಯರು ಮತ್ತೆ ಗುರು ಸಮಾನ ಚೈತನ್ಯ ಮಹಾಪ್ರಭುಗಳಿಗೆ, ಆದ್ರೂ ಸಹ ಅವ್ರಿವಾಗ ಯಾವ ಭಾವದಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಮ್ಗೀಗ. ಸೇವಾ ಭಾವನೆ ಒಳಗಿದ್ದಾರೆ. ದಾಸ್ಯತ್ವ ಅಥವಾ ಸೇವಾ ಭಾವ. ಸೊ ದಾಸ್ಯತ್ವದಲ್ಲಿ ಅವರು ಇದ್ದಾರೆ ಅಲ್ವಾ? ಮತ್ತೆ ನಮ್ಗೆ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ. ಆ ದಾಸ್ಯ ಭಾವದಲ್ಲಿ ನಾವು ಭಗವಂತನಿಗೆ ಸೇವೆ ಏನ್ ಮಾಡ್ತೀವೋ ಸೊ ಅದಕ್ಕೆ ಅದು ಯಾವುದಕ್ಕೂ ಸಮನಾದದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈವನ್ ನಂದ ಮಹಾರಾಜನು ಸಹ ಅವರು ವಾತ್ಸಲ್ಯ ರಸದಲ್ಲಿ ಇರ್ಬೋದು, ಆದ್ರೆ ಅವರು ಸಹ ದಾಸ್ಯ ಭಾವದಲ್ಲೇ ಭಗವಂತನಿಗೆ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಶಿವ, ಬ್ರಹ್ಮ, ಕುಮಾರರು, ನಾರದರು ಇವರೆಲ್ಲರೂ ಸಹ ಚೈತನ್ಯ ಮಹಾಪ್ರಭುವಿಗೆ ಅವರು ದಾಸ್ಯ ಭಾವದಲ್ಲೇನೆ ಅವರು ಒಡನಾಟವನ್ನ ಅವರು ಇಟ್ಕೊಂಡಿದ್ದಾರೆ. ಸೊ ಅದೇ ತರನೇ ನಾವು ಗೋಸ್ವಾಮಿಗಳು ಮತ್ತೆ ಚೈತನ್ಯ ಮಹಾಪ್ರಭುಗಳ ಒಡನಾಡಿಗಳು ಯಾರೆಲ್ಲ ಇದ್ದಾರೋ ಅವರೂ ಸಹ ಚೈತನ್ಯ ಮಹಾಪ್ರಭುವಿನೊಂದಿಗೆ ಅವರು ದಾಸ್ಯ ಭಾವದಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈವನ್ ಮಾಧುರ್ಯ ರಸದಲ್ಲಿ ಇರುವಂತಹ ಗೋಪಿಕಾಸ್ತ್ರೀಯರು ಸಹ ದಾಸ್ಯ ಭಾವದಲ್ಲೇನೆ ಕೃಷ್ಣನ ಜೊತೆ ಒಡನಾಟ ಇಟ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶ್ಲೋಕ 65-66 ಏನನ್ನ ಹೇಳ್ತಾ ಇದ್ದಾರೆ? ಕೃಷ್ಣೇರ ಪ್ರೇಯಸಿ ವ್ರಜೆ ಯತ ಗೋಪಿಗಾನ ಯಾಂದ್ರ ಪಾದ ಧೂಳಿ ಕರೆ ಉದ್ಧವ ಪ್ರಾರ್ಥನ ಯಾನ್ ಸಭಾರ ಉಪರೆ ಕೃಷ್ಣೇರ ಪ್ರಿಯ ನಾಹಿ ಆನಾ ತಾನ್ಹಾರ ಆಪನಾಕೆ ಕರೆ ದಾಸಿ ಅಭಿಮಾನ. ವೃಂದಾವನದಲ್ಲಿ ಕೃಷ್ಣನಿಗೆ ಬಹುಮಂದಿ ಪ್ರಿಯತಮೆಯರುಂಟು. ಈ ನಾರೀಮಣಿಯರ ಪಾದಧೂಳಿಯನ್ನು ಉದ್ಧವನೂ ಬಯಸಿದ. ಅಷ್ಟೇ ಅಲ್ಲ, ಈ ಯುವತಿಯರು ಕೃಷ್ಣನಿಗೆ ಬೇರೆಲ್ಲರಿಗಿಂತಲೂ ಪ್ರಿಯರಾದವರು. ಹೀಗಿರುತ್ತಾ ಈ ಪ್ರೇಯಸಿ ಯುವತಿಯರು ತಮ್ಮನ್ನು ಕೃಷ್ಣನ ದಾಸಿಯರೆಂದೇ ಬಗೆಯುತ್ತಾರೆ. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ವೃಂದಾವನದಲ್ಲಿ ಕೃಷ್ಣನಿಗೆ ಎಷ್ಟು ಜನ ಬಹುಮಂದಿ ಪ್ರಿಯತಮೆಯರುಂಟು ಅಲ್ವಾ? ಎಲ್ಲಾ ಗೋಪಿಕಾಸ್ತ್ರೀಯರು, ಅವರು ಚಿಕ್ಕ ಗೋಪಿಕಾಸ್ತ್ರೀಯರೇ ಆಗ್ಲಿ, ದೊಡ್ಡ ಗೋಪಿಕಾಸ್ತ್ರೀಯರೇ ಆಗ್ಲಿ, ಅವ್ರಿಗೆ ಮದ್ವೆ ಆಗಿದ್ರು ಮದ್ವೆ ಆಗ್ದಲೇ ಇದ್ರು ಸಹ ಅವರು ಕೃಷ್ಣನಿಗೆ ಅವರು ಪ್ರಿಯಕರನಾಗಿ ಅವರು ಭಾವಿಸ್ತಾ ಇರ್ತಾರೆ. ಮತ್ತೆ ಈ ನಾರಿಮಣಿಯರ ಪ್ರೇಮವನ್ನ ಉದ್ಧವ ಆಮೇಲೆ ಅವನು ಅರ್ಥ ಮಾಡ್ಕೊಂಡ. ಉದ್ಧವ ಅವನು ತುಂಬಾ ಜ್ಞಾನಿ ಅಲ್ವಾ? ಅವನು ಬೃಹಸ್ಪತಿಯಿಂದ ಅವನು ಏನು ವಿದ್ಯೆಯನ್ನ ಕಲ್ತ್ಕೊಂಡಿರೋನು. ಕೃಷ್ಣ ಉದ್ಧವನನ್ನ ಕಳಿಸ್ತಾರೆ ಮಥುರೆಯಿಂದ ಅವರು ವೃಂದಾವನಕ್ಕೆ. ಸೊ ಹೋಗಿ ನನ್ನ ಕ್ಷೇಮ ಸಮಾಚಾರವನ್ನ ತಿಳಿಸು ಅಂತ ಹೇಳ್ಬಿಟ್ಟು. ಆಗ ಉದ್ಧವ ಅನ್ಕೋತಾನೆ, ಅವನು ತುಂಬಾ ಅವನು
ಏನು ಜ್ಞಾನಿ ಅಲ್ವಾ, ನಾನು ನನ್ನ ಜ್ಞಾನದಿಂದ ಸೊ ಎಲ್ಲರನ್ನ ಸಮಾಧಾನಗೊಳಿಸ್ಬೋದು ಅಂತ ಅರ್ಥ ಮಾಡ್ಕೊತಾನೆ. ಅಂದ್ರೆ ಅವನು ಯೋಚನೆ ಮಾಡ್ತಾನೆ. ಆದ್ರೆ ಅವನಿಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಎಷ್ಟು ಕಷ್ಟ ಇದೆ ಇವ್ರಿಗೆ ನಾನು ಸಮಾಧಾನ ಮಾಡೋದು. ಯಾಕಂದ್ರೆ ಇವರೆಲ್ಲರೂ ಸಹ ಆ ಕೃಷ್ಣನ ಪ್ರೇಮದಲ್ಲಿ ಅವರು ಮುಳುಗು ಹೋಗಿದ್ದಾರೆ. ಸೊ ನನಗೆ ಅರ್ಥ ಆಗ್ತಿಲ್ಲ, ಅಂದ್ರೆ ಇವರ ಪ್ರೇಮ, ಕೃಷ್ಣನ ಮೇಲೆ ಏನ್ ಪ್ರೇಮ ಇದೆ ಈ ವೃಂದಾವನ ವಾಸಿಗಳಿಗೆ, ಅದನ್ನ ನನಗೆ ಅರ್ಥ ಮಾಡ್ಕೊಳಿಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಅವ್ರಿಗೆ ಅರ್ಥ ಆಗುತ್ತೆ ಕೂಡ. ಆಮೇಲೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ನಾನು ವೃಂದಾವನದಲ್ಲಿ ಒಂದು ಏನು ಹುಲ್ಲಿನ ಕಡ್ಡಿ ಆಗಿರ್ಬೇಕು, ಹುಲ್ಲಾಗಿ ನಾನು ಇರ್ಬೇಕು, ನನ್ನ ಮೇಲೆ ಈ ಒಂದು ವ್ರಜವಾಸಿಗಳೆಲ್ಲ ಓಡಾಡ್ಬೇಕು, ಆಗ ನಾನು ಪಾವನನಾಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ನಾರೀಮಣಿಯರ ಪಾದಧೂಳಿಯನ್ನ ಉದ್ಧವನು ಬಯಸಿದ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವರು ಕೃಷ್ಣನಿಗೆ ತುಂಬಾ ಪ್ರಿಯರಾದವರು ಅಲ್ವಾ. ಸೊ ನಾವು ಈ ಉಪದೇಶಾಮೃತದಲ್ಲೂ ನಾವು ನೋಡ್ತೀವಿ, ನಮ್ಗೆ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಅಂದ್ರೆ ಅದು ಯಾರಿಗಿಂತ ಯಾರು ಶ್ರೇಷ್ಠರು ಅಂತ ಅಲ್ವಾ. ಸೊ ಆ ಒಂದು ವೈಕುಂಠಕ್ಕಿಂತ ಯಾವ್ದು ಶ್ರೇಷ್ಠ ಅಂತ ಹೇಳ್ತಾರೆ ಉಪದೇಶಾಮೃತದಲ್ಲಿ? ಹರೇ ಕೃಷ್ಣ. ಮಥುರಾ ಮಾತಾಜಿ. ಮಥುರಾಗಿನ್ನ ಯಾವ್ದು ಶ್ರೇಷ್ಠ? ಮಥುರದಲ್ಲಿ ಭಗವಂತ ಜನಿಸಿದಾನೆ ಅಲ್ವಾ. ಮಥುರಕ್ಕಿನ್ನ ಇನ್ನ ಯಾವ್ದು ಶ್ರೇಷ್ಠ ಅಂತ ಹೇಳಿದ್ರು? ವೃಂದಾವನದ ಗೊಂಡಾರಣ್ಯ. ವೃಂದಾವನ ಶ್ರೇಷ್ಠ ಅಂತ ಹೇಳಿದ್ರು. ಯಾಕಂದ್ರೆ ವೃಂದಾವನದಲ್ಲಿ ಭಗವಂತ ಅವರು ತಮ್ಮ ಬಾಲಲೀಲೆಗಳನ್ನ ಅವರು ಮಾಡ್ತಾರೆ ಅಲ್ವಾ. ವೃಂದಾವನದಲ್ಲಿ ಯಾವ್ದು ಶ್ರೇಷ್ಠ ಅಂತ ಹೇಳ್ತಾರೆ ಅವರು? ವೃಂದಾವನಕ್ಕಿಂತ ಯಾವ್ದು ಶ್ರೇಷ್ಠ ಗೋವರ್ಧನ ಅಲ್ವಾ. ಗೋವರ್ಧನ ಗಿರಿಗಿನ ಇನ್ನ ಯಾವ್ದು ಶ್ರೇಷ್ಠ ಅಂತ ಹೇಳ್ತಾರೆ? ರಾಧಾಕುಂಡ. ಹಾ, ಸೊ ರಾಧಾಕುಂಡ ಅಂತ ಹೇಳ್ತಾರೆ. ಸೊ ರಾಧಾಕುಂಡ ಯಾಕೆ ತುಂಬಾ ಶ್ರೇಷ್ಠ? ಅಲ್ಲಿ ಅವರ ಜೊತೆ ಜೊತೆ ಅವರು ಅಲ್ಲಿ ಗೋಪಿಕೆಯರೊಂದಿಗೆ ರಾಧಾರಾಣಿಯೊಂದಿಗೆ ಅವರು ಅಲ್ಲಿ ಅವರು ಮಾಧುರ್ಯ ರಸದಲ್ಲಿ ಅವರು ಒಡನಾಟವನ್ನ ಮಾಡಿದ್ದಾರೆ ಅಲ್ವಾ. ಅದಕ್ಕೆ ಕೃಷ್ಣನಿಗೆ ಅವರು ಅದನ್ನ ಏನಂತ ಹೇಳ್ತಾರೆ, ಆ ಒಂದು ರಾಧಾ ಕುಂಡದಲ್ಲಿ ಆ ಪ್ರೇಮ ಅನ್ನೋದು ಆ ದ್ರವ ರೂಪದಲ್ಲಿದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಅದು ಪ್ರೇಮ ಆ ಲಿಕ್ವಿಡ್ ಫಾರಮ್ ಅಲ್ಲಿ ಅಂತಂದ್ರೆ ಆ ದ್ರವ ರೂಪದಲ್ಲಿ ಇದೆ ಅಂತ ಹೇಳ್ತಾರೆ. ಆ ರಾಧಾಕುಂಡ ಬೇರೆ ಅಲ್ಲ, ಆ ಕೃಷ್ಣನ ಪ್ರೇಮ, ರಾಧಾರಾಣಿ ಕಡೆ ಇರುವಂತಹ ಪ್ರೇಮ ಅದು ದ್ರವ ರೂಪದಲ್ಲಿ ಅಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಯುವತಿಯರು ಕೃಷ್ಣನಿಗೆ ಬೇರೆ ಎಲ್ಲರಿಗಿಂತಲೂ ಪ್ರಿಯರಾದವರು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಸಹ ಇಲ್ಲಿ ಈ ಯುವತಿಯರು ಆ ಕೃಷ್ಣನ ದಾಸಿಯರೆಂದೇ ಬಗೆಯುತ್ತಾರೆ ನೋಡಿ. ಅವರು ಸಹ ದಾಸ್ಯ ಭಾವದಲ್ಲೇ ಅವರು ಕೃಷ್ಣನ ಜೊತೆ ಅವರು ಒಡನಾಟವನ್ನ ಅವರು ಇಟ್ಕೊಂಡಿದ್ದಾರೆ. ಶ್ಲೋಕ 67. ವ್ರಜ ಜನಾರ್ತಿ ಹನ್ವೀರ ಯೋಷಿತಾಂ ನಿಜ ಜನಸ್ಮಯ ಧ್ವಂಸನ ಸ್ಮಿತ ಭಜಸಕೆ ಭವತ್ ಕಿಂಕರೀಹಿ ಸ್ಮನೋ ಜಲರುಹಾನನಂ ಚಾರು ದರ್ಶಯ. ಸೊ ಅನುವಾದದಲ್ಲಿ ಪ್ರಭುಪಾದ್ರು ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಪ್ರಭುವೆ, ವೃಂದಾವನ ನಿವಾಸಿಗಳ ಕ್ಲೇಶವನ್ನು ಹೋಗಲಾಡಿಸುವವನೇ, ಸಕಲ ನಾರಿಯರ ಕಣ್ಮಣಿಯೇ, ಮೃದು ಮಂದಹಾಸದಿಂದ ನಿನ್ನ ಭಕ್ತರ ಹಮ್ಮನ್ನು ನಾಶಪಡಿಸುವವನೇ, ಓ ಗೆಳೆಯ, ನಾವು ನಿನ್ನ ದಾಸಿಯರು, ನಮ್ಮ ಅಪೇಕ್ಷೆಗಳನ್ನು ದಯಮಾಡಿ ಈಡೇರಿಸು, ನಿನ್ನ ಆಕರ್ಷಕ ಮುಖವನ್ನು ನಮಗೆ ತೋರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಿದ್ದಾರೆ, ಕೃಷ್ಣನು ಗೋಪಿಯರೊಡನೆ ರಾಸ ನೃತ್ಯವಾಡಿದ ಪ್ರಸಂಗಕ್ಕೆ ಸಂಬಂಧಿಸಿದ ಈ ಶ್ಲೋಕವು ಶ್ರೀಮದ್ ಭಾಗವತದಿಂದ 10.31.6 ಆಯ್ದದ್ದು. ನೃತ್ಯದ ಮಧ್ಯೆ ಕೃಷ್ಣನು ತನ್ನ ಸಂಗಾತಿಯನ್ನು ಬಿಟ್ಟು ಹೊರಟು ಹೋದಾಗ ವಿರಹದ ದುಃಖ ಸಹಿಸಲಾರದ ಗೋಪಿಯರ ಬಾಯಿಂದ ಬಂದ ಮಾತುಗಳು ಇವಾಗಿದೆ ಅಲ್ವಾ. ಸೊ ಕೃಷ್ಣ ಅವರೆಲ್ಲರ ಜೊತೆ ಅವರು ರಾಸ ನೃತ್ಯವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಒಬ್ಬ ಗೋಪಿಕಾಸ್ತ್ರೀಯರ ಬಲಬದಿಗೆ ಮತ್ತೆ ಏನೋ ಯಾವ ತರ ಅಂದ್ರೆ ಕೃಷ್ಣನ ಬಲಬದಿಗೆ ಮತ್ತೆ ಎಡಬದಿಗೆ ಇಬ್ಬರು ಗೋಪಿಕಾಸ್ತ್ರೀಯರಿದ್ದಾರೆ. ಆ ತರ ಒಂದು ನೃತ್ಯವನ್ನ ಮಾಡ್ತಾ ಇದ್ದ ಅಲ್ವಾ. ಆದ್ರೆ ಗೋಪಿಕಾಸ್ತ್ರೀಯರ ಭಾವನೆ ಯಾವ ತರ ಇತ್ತು? ಹರೇ ಕೃಷ್ಣ. ಗೋಪಿಕಾಸ್ತ್ರೀಯರ ಭಾವನೆ ಯಾವ ತರ ಇತ್ತು? ಕೃಷ್ಣ ಮಧ್ಯದಲ್ಲಿದ್ದಾರೆ, ಆ ಕಡೆ ಈ ಕಡೆ ಬಲಗಡೆ ಎಡಗಡೆ ಗೋಪಿಕಾಸ್ತ್ರೀಯರು ನೃತ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ತರ ಎಲ್ಲಾ ಗೋಪಿಕಾಸ್ತ್ರೀಯರ ಜೊತೆಯಲ್ಲೂ ಕೃಷ್ಣ ನೃತ್ಯವನ್ನ ಮಾಡ್ತಾ ಇದ್ದಾನೆ ಅಲ್ವಾ. ಆ ಸಮಯದಲ್ಲಿ ಆ ಗೋಪಿಕಾಸ್ತ್ರೀಯರ ಮನಸ್ಥಿತಿ ಹೇಗಿತ್ತು? ಅವ್ರು ಏನನ್ನ ಯೋಚನೆ ಮಾಡ್ತಾರೆ, ಏನ್ ಆಲೋಚನೆ ಮಾಡ್ತಾರೆ? ಆಕರ್ಷಕವಾಗಿದ್ದೀವಿ, ನಾವು ಅವನನ್ನ ಆಕರ್ಷಿಸ್ಬಿಟ್ಟಿದೀವಿ ಅಂತ ಅಲ್ವಾ. ಸೊ ಅವ್ರಿಗೆ ಒಂದು ಕ್ಷಣ ಆ ಒಂದು ಅಹಂಕಾರ ಅನ್ನೋದು ಬರುತ್ತೆ, ನಾನು ಅಂತ ಬರುತ್ತೆ. ನಾನು ಅಂತ ಬಂದ ತಕ್ಷಣ ಕೃಷ್ಣ ಅಲ್ಲಿ ಇರೋದೇ ಇಲ್ಲ ಅಲ್ವಾ. ನೋಡಿ, ಕಣ್ಮರೆಯ ಹೋಗ್ಬಿಡ್ತಾನೆ. ಸೊ ಅದನ್ನೇ ಆ ಸಮಯದಲ್ಲೇ ಇಲ್ಲಿ ಅವರು ಬೇಡ್ಕೋತಾ ಇದಾರೆ ಕೃಷ್ಣನನ್ನ, ಕೃಷ್ಣ ನೀನು ವೃಂದಾವನ ನಿವಾಸಿಗಳ ಕ್ಲೇಶವನ್ನು ಹೋಗಲಾಡಿಸುವವನೇ ಅಲ್ವಾ. ಎಷ್ಟು ತರದ ಕ್ಲೇಶಗಳಿಂದ ವೃಂದಾವನ ವಾಸಿಗಳನ್ನ ಅವರು ಕಾಪಾಡ್ತಾರೆ ಅಲ್ವಾ. ಸೊ ಗೋವರ್ಧನ ಲೀಲೆನ ನಾವು ನೋಡಿದ್ವಿ ಅಲ್ವಾ. ಗೋವರ್ಧನ ಲೀಲೆಯಲ್ಲಿ ಅವ್ರು ಬರೇ ವೃಂದಾವನ ವಾಸಿಗಳೇ ಅಲ್ಲ. ವಾಸಿಗಳು ಅಂದ್ರೆ ನಾವೇನ್ ಅರ್ಥ ಮಾಡ್ಕೊಂಡಿದೀವಿ? ಬರೇ
ಮನುಷ್ಯರೊಬ್ಬರೇ ಅಲ್ಲ, ಆ ಒಂದು ಜಾಗದಲ್ಲಿ ಯಾರೆಲ್ಲ ಜನ್ಮವನ್ನ ಪಡೆದಿದ್ದಾರೆ ಅವರೆಲ್ಲರೂ ಸಹ ವಾಸಿಗಳು ಅಥವಾ ಪ್ರಜೆಗಳು ಅಲ್ವಾ. ಅಲ್ಲಿ ಎಲ್ಲ ದನ ಕರು ಹಸು ಎಲ್ಲವೂ ಸಹ ಆ ಒಂದು ಗೋವರ್ಧನ ಆ ಬೆಟ್ಟದ ಕೆಳಗಡೆ ಆಶ್ರಯವನ್ನ ಪಡೆದಿರ್ತಾರೆ ಅಲ್ವಾ. ಸೊ ಅದಕ್ಕೆ ಮತ್ತೆ ಆ ಬೆಂಕಿಯಿಂದ ಆ ಕಾಳ್ಗಿಚ್ಚಿನಿಂದ ವೃಂದಾವನವನ್ನ ರಕ್ಷಿಸ್ತಾರೆ. ಮತ್ತೆ ಎಷ್ಟು ಜನ ಹಸುರರೆಲ್ಲ ಬರ್ತಾರೆ. ಕೇಶಿ ಅಂತೂ ಅವನು ವೃಂದಾವನಕ್ಕೆ ಬಂದ್ಬಿಡ್ತಾನೆ ಅಲ್ವಾ. ಅವರೆಲ್ಲರಿಂದನೂ ಸಹ ಕೃಷ್ಣ ವೃಂದಾವನ ವಾಸಿಗಳನ್ನ ರಕ್ಷಿಸ್ತಾನೆ. ಸೊ ಮತ್ತೆ ಸಕಲ ನಾರಿಯರ ಕಣ್ಮಣಿಯೇ. ಸೊ ನೀನು ನಿನ್ನ ಬೇರೆ ಏನು ಬೇಡ, ನಿನ್ನ ಒಂದು ಮಂದಹಾಸ ಸಾಕು, ನಿನ್ನ ಭಕ್ತರ ಹಮ್ಮನು ನಾಶಪಡಿಸುವೆ. ನಿನ್ನ ಒಂದು ಮಂದಹಾಸದಿಂದ ನೀನು ಭಕ್ತರಿಗೆ ಏನಾದ್ರೂ ಒಂದು ಅಹಂಕಾರ ಹೆಮ್ಮೆ ಆ ಥರದ್ದೇನಾದ್ರೂ ಇದ್ರೆ ಅದನ್ನ ನೀನು ನಾಶಪಡಿಸ್ತೀಯಾ. ಸೊ ನಾವೆಲ್ಲನೂ ಸಹ ನಿನ್ನ ದಾಸಿಯರು ಅಂತ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಅವ್ರು ಬೇರೆ ಏನು ಹೇಳ್ತಿಲ್ಲ, ನಿಮ್ಮ ಪ್ರಿಯತಮೆಯರು ಅಂತವ್ರು ಹೇಳ್ಕೊತಾ ಇಲ್ಲ ಅಲ್ವಾ. ನಾನು ನಿನ್ನ ದಾಸಿಯರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಮ್ಮ ಅಪೇಕ್ಷೆಗಳನ್ನ ದಯಮಾಡಿ ಈಡೇರಿಸು, ನಿನ್ನ ದರ್ಶನವನ್ನ ನಮ್ಗೆ ಕೊಡು, ನಿನ್ನ ಆ ಒಂದು ಸುಂದರ ರೂಪವನ್ನ ನಾವು ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಕುಂತಿ ಸ್ತುತಿಯನ್ನ ನೋಡಿದ್ರೆ ಆ ಕುಂತಿ ಮಹಾರಾಣಿ ಎಷ್ಟು ಸ್ತುತಿಯನ್ನ ಮಾಡ್ತಾಳೆ ಅಲ್ವಾ. ಇನ್ನೇನು ಕೃಷ್ಣ ಅವನು ಹಸ್ತಿನಾಪುರದಿಂದ ದ್ವಾರಕೆಗೆ ಹೊರಟಿರ್ತಾನೆ, ಆ ಸಮಯದಲ್ಲಿ ಕುಂತಿ ಮಾತೆ ಕುಂತಿ ಸ್ತುತಿಯನ್ನ ಮಾಡ್ತಾಳೆ ಅಲ್ವಾ. ಕ್ಯಾಂಟೋ 1 ನಾವು ನೋಡಿದೀವಿ 8ನೇ ಅಧ್ಯಾಯದಲ್ಲಿ. ಆಗ ಇಷ್ಟೆಲ್ಲ ಕುಂತಿ ಆ ಕೃಷ್ಣನಿಗೆ ಸ್ತುತಿಯನ್ನ ಮಾಡಿದ್ಮೇಲೆ ಕೃಷ್ಣನ ಆ ಒಂದು ರೆಸ್ಪಾನ್ಸ್ ಯಾವ ತರ ಇತ್ತು? ಕೃಷ್ಣನ ರೆಸ್ಪಾನ್ಸ್ ಏನಿತ್ತು? ಮಂದಹಾಸವನ್ನಷ್ಟೇ ಬೀರ್ತಾ ಇದ್ದಾರೆ. ಅಲ್ವಾ. ಅವ್ರು ಬರೀ ಮಂದಹಾಸವನ್ನ ಬೀರ್ತಾರೆ ನೋಡಿ. ಭಕ್ತರು ಕೃಷ್ಣನಿಂದ ಅವರು ಬೇರೆ ಏನನ್ನೂ ಅವ್ರು ಕೇಳೋದಿಲ್ಲ. ಅವನು ನಮ್ಮನ್ನ ಬಾಯಿ ಬಿಟ್ಟು ಹೊಗಳ್ಳಿ, ತುಂಬಾ ಚೆನ್ನಾಗಿ ನನ್ನ ಸ್ತುತಿ ಮಾಡ್ದೆ, ಅದ್ ಯಾವ್ದನ್ನು ಶುದ್ಧ ಭಕ್ತರು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡದೆ ಆ ಒಂದು ಕೃಷ್ಣನ ಆ ಒಂದು ಕಮಲಾರವಿಂದದಲ್ಲಿ ಒಂದು ಮಂದಹಾಸವನ್ನಷ್ಟೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ನಿನ್ನ ದಾಸಿಯರು, ನೀನು ನಮ್ಮೆಲ್ಲ ಅಪೇಕ್ಷೆನ ದಯಮಾಡಿ ನೀನು ಈಡೇರಿಸು. ನೀನ್ ಬಾ, ಎಲ್ಲಿದ್ಯಾ ನೀನು, ಬಾ, ನಮ್ಮಿಂದ ಕಣ್ಮರೆಯಾಗಿ ಹೋಗಿದ್ಯಾ, ನಿನ್ನ ಆ ಒಂದು ಸುಂದರ ರೂಪವನ್ನ ನಮ್ಗೆ ತೋರಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 68. ಅಪಿಬತ ಮಧು ಪುರಿಯಾಂ ಆರ್ಯಪುತ್ರೋದು ನಾಸ್ತೆ ಸ್ಮರತಿ ಸಾ ಪಿತೃಗೇಹಾನ್ ಸೌಮ್ಯ ಬಂಧೂಂಶ್ಚ ಗೋಪಾನ್ ಕ್ವಚಿದ್ ಅಪಿ ಸಾ ಕತಾಂನ ಕಿಂಕಿರಿನಾಂ ಗೃಹೀತೆ ಭುಜಂ ಅಗುರು ಸುಗಂಧಂ ಮೂರ್ಧನಿ ಅದಾಸ್ಯತ್ ಕದಾನು. ಅನುವಾದದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾ ಇದ್ದಾರೆ, ಹೇ ಉದ್ಧವ, ಕೃಷ್ಣನು ಮಥುರಾ ಪಟ್ಟಣದಲ್ಲಿ ವಾಸವಿದ್ದಾನೆಂಬುದು ನಿಜಕ್ಕೂ ವಿಷಾದಕರವಾದದ್ದು. ತನ್ನ ತಂದೆಯ ಗೃಹ ಕೃತ್ಯಗಳ ವಿಷಯವಾಗಲಿ, ಅವನ ಸ್ನೇಹಿತರ ಮತ್ತು ಗೋವಳ ಬಾಲಕರ ವಿಷಯವಾಗಲಿ ಅವನಿಗೆ ನೆನಪಿದೆಯೇ? ಹೇ ಮಹಾತ್ಮ, ಅವನ ದಾಸಿಯರಾದ ನಮ್ಮ ಬಗೆಗೆ ಅವನು ಎಂದಾದರೂ ಮಾತಾಡಿದ್ದಿಯೇ? ಅಗುರು ಸುಗಂಧಪೂರಿತವಾದ ತನ್ನ ಕೈಯನ್ನು ಅವನು ತಮ್ಮ ತಲೆಗಳ ಮೇಲಿಡುವುದೆಂದು. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ರೆ, ಈ ಶ್ಲೋಕ ಎಲ್ಲಿ ಬರುತ್ತೆ ಅಂದ್ರೆ ಶ್ರೀಮದ್ ಭಾಗವತದ 10ನೇ ಸ್ಕಂದದ 47ನೇ ಅಧ್ಯಾಯದಲ್ಲಿ 21ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದ ಭ್ರಮರಗೀತೆಯ ಒಂದು ಶ್ಲೋಕ ಇದು. ಸೊ ಅಲ್ಲಿ ಉದ್ಧವ ವೃಂದಾವನಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಶ್ರೀಮತಿ ರಾಧಾರಾಣಿಯನ್ನ ಅಗಲಿ ಹೋಗಿದ್ದುದರ ವೇದನೆಯಿಂದ ಆಕೆ ಆಡಿದ ಮಾತುಗಳು. ಇದು ಶ್ರೀಮತಿ ರಾಧಾರಾಣಿ ಹೇಳಿರುವಂತಹ ಒಂದು ಶ್ಲೋಕ. ಸೊ ಅವಳು ಯಾಕೆ ಈ ಶ್ಲೋಕವನ್ನ ಹೇಳ್ತಾಳೆ ಅಂತಂದ್ರೆ, ಅವಳು ಕೃಷ್ಣನಿಂದ ಈಗ ದೂರ ಇದ್ದಾಳೆ, ವಿರಹ ಭಾವದಲ್ಲಿ ಇದ್ದಾಳೆ. ಸೊ ಅದಕ್ಕೋಸ್ಕರ ಇಲ್ಲಿ ಉದ್ಧವ ಈಗ ಅಲ್ಲಿ ಮಥುರಾ ಪಟ್ಟಣದಿಂದ ಕೃಷ್ಣನ ಜೊತೆಲಿ ಇದ್ದವನು ಈಗ ವೃಂದಾವನಕ್ಕೆ ಬಂದಿದ್ದಾನೆ. ಅದಕ್ಕೆ ಇಲ್ಲಿ ಶ್ರೀಮತಿ ರಾಧಾರಾಣಿ ಕೇಳ್ತಾ ಇದ್ದಾರೆ, ಕೃಷ್ಣ ಈಗ ಮಧುರಾ ಪಟ್ಟಣದಲ್ಲಿ ವಾಸ ಮಾಡ್ತಿರೋದು ನಿಜವಾಗ್ಲೂ ಅದು ವಿಷಾದಕರವಾದದ್ದು. ಅವನಿಗೆ ಹೇಗೆ ಸಾಧ್ಯ ಆಯ್ತು? ಅವನು ನಮ್ಮನ್ನೆಲ್ಲ ಆಗಲಿ, ನಾವೆಲ್ಲ ಎಷ್ಟು ಪ್ರೀತಿ ಮಾಡ್ತೀವಿ, ನಮ್ಮ ಪ್ರೀತಿಯನ್ನ ಅವನು ಬೇಡ ಅಂತ ಅನ್ಕೊಂಡು ಅವನು ಮಥುರಾ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಅವನಿಗೆ ನಮ್ ಬಗ್ಗೆ ಏನಾದ್ರೂ ಯೋಚನೆ ಇದೆಯಾ? ಮತ್ತೆ ಅವರ ತಂದೆಯ ಮನೆಯಲ್ಲಿ ಅವನು ಇವಾಗ ಗೃಹ ಕೃತ್ಯ ಅಂದ್ರೆ ಅವನ ಕೆಲಸ ಏನಿತ್ತು, ಆ ಗೋವುಗಳನ್ನ ಕಾಡಿಗೆ ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಕರ್ಕೊಂಡ್ ಬರೋದಿತ್ತು. ಮತ್ತೆ ಬೇರೆ ಮನೆಯಲ್ಲೂ ಸಹ ಅವನು ತಂದೆ ತಾಯಿಗಳಿಗೆ ಅವನು ಕೆಲಸ ಮಾಡ್ಕೊಡ್ತಿದ್ದ ಅಲ್ವಾ. ನಾವು ನೋಡಿದೀವಿ ಅಲ್ವಾ, ನಂದ ಮಹಾರಾಜ ಹೊರಗಡೆ ಹೋಗ್ಬೇಕಂತಂದ್ರೆ ನನ್ನ ಪಾದಕ್ಕೆ ತಗೊಂಡ್ ಬಾ ಅಂತಂದ್ರೆ ಕೃಷ್ಣ ಏನ್ ಮಾಡ್ತಾರೆ, ಅಷ್ಟು ಪುಟ್ಟ ಕೃಷ್ಣ ತಲೆ ಮೇಲೆ ಅವರು ನಂದ ಮಹಾರಾಜನ ಪಾದಗಳನ್ನ ಇಟ್ಕೊಂಡ್ ಬಂದು ಅವರು ನಂದ ಮಹಾರಾಜನ್ಗೆ ಕೊಡ್ತಾರೆ ಅಲ್ವಾ. ಅದನ್ನ ಎಲ್ಲಿ ಇಟ್ಕೊಂಡ್ ಬರ್ತಾರೆ? ತಲೆ ಮೇಲೆ ಇಟ್ಕೊಂಡ್ ಬರ್ತಾರೆ ಅಲ್ವಾ. ಈ ತರ ಅವರು ಗೃಹ ಕೃತ್ಯವನ್ನ ಅವರು ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಏನಾದ್ರು ನೆನಪಿದ್ಯಾ
ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಅವನ ಸ್ನೇಹಿತರು ಗೋಪಬಾಲಕರು ಅವರ ವಿಷಯವಾಗಿ ಏನಾದ್ರೂ ನೆನಪಿದ್ಯಾ? ಮತ್ತೆ ನೋಡಿ ಅವ್ರು ಏನನ್ನ ಕೇಳ್ತಿದ್ದಾರೆ ಅಂದ್ರೆ ನಾವು ಅವನ ಪ್ರೇಯಸ್ಸರು ಅಂತ ಹೇಳ್ತಾ ಇಲ್ಲ, ಮತ್ತೆ ಇಲ್ಲೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ, ದಾಸ್ಯ ಭಾವದಲ್ಲೇ. ನೋಡಿ ಅವ್ರಿಗೆ ಯಾವಾಗ್ಲೂ ಸಹ ದಾಸ್ಯ ಭಾವನೆ ಇರುತ್ತೆ. ಅವನ ದಾಸಿಯರಾದ ನಮ್ಮ ಬಗೆಗೆ ಅವನು ಎಂದಾದ್ರೂ ಮಾತನಾಡಿದ್ದಾನ ಅಂತ ಹೇಳ್ಬಿಟ್ಟು, ಇದ್ಯಾ ಆತರ ವಿಷಯ ಇದ್ಯಾ ನಮ್ಮ ಬಗ್ಗೆ ಯಾವಾಗಾದ್ರೂ ಅವನು ಮಾತಾಡಿದಾನ ಅಂತ ಹೇಳ್ಬಿಟ್ಟು. ಮತ್ತೆ ಯಾವಾಗ ಅವನು ಬರ್ತಾನೆ, ಬಂದ್ಬಿಟ್ಟು ಅವನು ಆ ಒಂದು ಅಗರು ಸುಗಂಧ ಪೂರಿತವಾದ ತನ್ನ ಕೈಯನ್ನ ನಮ್ಮ ತಲೆಗಳ ಮೇಲೆ ಯಾವಾಗ ಇಡ್ತಾನೆ, ನಮ್ಗೆ ಅವನ ಕೃಪೆ ಅವನ ಆ ಒಂದು ಒಡನಾಟ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಪ್ರಭುಪಾದ್ರಿಗೂ ಅಷ್ಟೇ ಅಲ್ವಾ. ಸೊ ಒಂದ್ಸತಿ ಆ ಪತ್ರಕರ್ತರು ಅವ್ರನ್ನ ಕೇಳ್ತಾರೆ, ಅಂದ್ರೆ ನೀವು ದೇವ್ರಾ ಅಂತ ಹೇಳ್ಬಿಟ್ಟು. ಸೊ ಅವರು ಇಮಿಡಿಯೇಟ್ ಆಗಿ ಅವರು ಹೇಳ್ತಾರೆ ಅಲ್ವಾ, ಒಂದು ಕ್ಷಣ. ಯಾಕಂದ್ರೆ ಅವ್ರಿಗೆ ಅಷ್ಟು ಜನ ಇವಾಗ ಅಂದ್ರೆ ಅಮೆರಿಕಾದಲ್ಲಿ ಅಂದ್ರೆ ಅವರ ಜೀವನವನ್ನೇ ಅವರಿಗೆ ಅರ್ಪಿಸಿರೋರು ಇದ್ದಾರೆ, ಅಷ್ಟು ಜನ ಶಿಷ್ಯರಿದ್ದಾರೆ, ದೀಕ್ಷಾ ಏನು ಏನು ದೀಕ್ಷೆನ ಪಡ್ಕೊಂಡಿರೋ ಅಂತವ್ರು ಸಹ ತುಂಬಾ ಜನ ಇದ್ದಾರೆ ಅಲ್ವಾ. ಅಂತಹ ಸಂದರ್ಭದಲ್ಲಿ ಕೇಳಿರೋದು ನೀವು ದೇವ್ರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಆಗ ಶೀಲ ಪ್ರಭುಪಾದರು ಹಿಂದೆ ಮುಂದೆ ಅವ್ರು ಏನು ಯೋಚನೆ ಮಾಡಲ್ಲ, ತಟಕ್ ಅಂತ ಅವ್ರ ಬಾಯಿಂದ ಬರುತ್ತೆ, ನಾನು ಆ ಭಗವಂತನ ಸೇವಕ ಅಂತ ಹೇಳ್ಬಿಟ್ಟು. ನೋಡಿ ಆ ದಾಸ್ಯ ಭಾವ ಅನ್ನೋದು ಅವ್ರ ಒಳಗಡೆನೆ ಇದೆ, ಅದನ್ನ ಆರ್ಟಿಫಿಷಿಯಲ್ ಆಗಿ ಇವಾಗ ನಾವೇನಾದ್ರೂ ಹೇಳ್ಬೇಕಂತಂದ್ರೆ ಓ ನಾನ್ ದಾಸಿ ಅಂತ ಜ್ಞಾಪಿಸ್ಕೊಂಡು ನಾವ್ ಹೇಳ್ಬೇಕಾಗತ್ತೆ ಅಲ್ವಾ. ಆದ್ರೆ ಶೀಲ ಪ್ರಭುಪಾದರಿಗೆ ಹಾಗಿಲ್ಲ, ಅವ್ರಿಗೆ ತಟಕ್ ಅಂತ ಅದು ಬಂದಿದೆ. ಯಾಕಂದ್ರೆ ಅವರ ರಕ್ತದಲ್ಲೇ ಆ ದಾಸ್ಯತ್ವ ದಾಸ್ಯ ಭಾವ ಜೀವರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯ ದಾಸ ಅನ್ನೋದು ಏನಿದೆ ಅದು ಹರಿತಾ ಇದೆ. ಅವರು ಆರ್ಟಿಫಿಷಿಯಲ್ ಆಗಿ ಏನನ್ನೂ ಅವರು ಪ್ರದರ್ಶನ ಮಾಡೋದು ಬೇಕಾಗಿಲ್ಲ. ಸೊ ಅದೇ ತರ ನೋಡಿ ಇಲ್ಲಿ ಯಾವಾಗ್ಲೇ ಅವರು ತಮ್ಮನ್ನ ತಾವು ಯಾರು ಅಂತ ಗುರುತಿಸ್ಕೋಬೇಕಾದ್ರೆ ಇಲ್ಲಿ ಗೋಪಿಕಾಸ್ತ್ರೀಯರು ಕೃಷ್ಣನಿಗೆ ಅಷ್ಟು ಪ್ರಾಣಕ್ಕೆ ಸಮಾನನಾದವರು, ಅವರು ಇಲ್ಲಿ ದಾಸಿಯರು ಅಂತಾನೆ ಅವ್ರನ್ನ ಸಂಬೋಧಿಸ್ಕೊತಾ ಇದ್ದಾರೆ. ಈ ದಾಸಿಯರಾದ ನಮ್ಮ ಬಗೆಗೆ ಏನಾದ್ರೂ ಅವ್ರು ಮಾತಾಡಿದಾರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ನಾವು ಇದನ್ನ ನೋಡಿದಾಗ ನಾವು ಆ ಕೃಷ್ಣನ ಒಂದು ಗುಣ, ಆ ಷಡ್ಡೈಶ್ವರ್ಯದಲ್ಲಿ ಒಂದು ಗುಣ ಜ್ಞಾಪಕ ಬರುತ್ತೆ. ಯಾವ ಗುಣ ಜ್ಞಾಪಕ ಬರುತ್ತೆ? ಕೃಷ್ಣನ ಷಡ್ಡೈಶ್ವರ್ಯದಲ್ಲಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಸನ್ನಂಭಗ ಇತಿಂಗನ ಅಲ್ವಾ. ಸೊ ಅದ್ರಲ್ಲಿ 6 ಭಗವಂತನ ಗುಣಗಳನ್ನ ಹೇಳ್ತಾರೆ. ಅದ್ರಲ್ಲಿ ಯಾವುದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಶ್ಲೋಕದಲ್ಲಿ? ವೈರಾಗ್ಯ ಮಾತಾಜಿ. ವೈರಾಗ್ಯ ಅಲ್ವಾ. ಭಗವಂತನಿಗೆ ಪರಿಪೂರ್ಣ ವೈರಾಗ್ಯ. ನೋಡಿ ಅಲ್ಲಿ ವೃಂದಾವನದಲ್ಲಿ ಕೃಷ್ಣನನ್ನ ಬೇಡ ಅನ್ನೋರು ಯಾರು ಇಲ್ಲ ಅಲ್ವಾ. ಸೊ ಅಲ್ಲಿ ಚಿಕ್ಕ ಗೋಪಿಕೆಯರೇ ಆಗ್ಲಿ, ಹಿರಿಯ ಗೋಪಿಕೆಯರೇ ಆಗ್ಲಿ, ಗೋಪ ಬಾಲಕರೇ ಆಗ್ಲಿ, ಹಿರಿಯ ಗೋಪಾಲರೇ ಆಗ್ಲಿ, ಮತ್ತೆ ಅಲ್ಲಿರುವಂತಹ ಪ್ರತಿಯೊಂದು ಪಶು ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲರೂ ಸಹ ಕೃಷ್ಣನನ್ನ ಇಷ್ಟಪಡ್ತಾ ಇದ್ದಾರೆ ಅಲ್ವಾ. ನಾವು ನೋಡಿದೀವಲ್ವಾ, ಅವ್ರು ವನದಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ರೆ ಆ ಮರಗಳೆಲ್ಲ ಆ ಹಣ್ಣುಗಳಿಂದ ಫಲಭರಿತವಾದ ಮರಗಳೆಲ್ಲನೂ ಸಹ ಬಾಗಿ ಕೃಷ್ಣನಿಗೆ ಇನ್ನೇನು ಸಮೀಪಿಸಿ ಮುತ್ತಿಡ್ಬೇಕನ್ನೋ ತರ ಅವ್ರು ಬಾಗುತ್ತಾರೆ ಅಲ್ವಾ. ಅಂದ್ರೆ ಎಲ್ಲ ಮತ್ತೆ ಪಶು ಪ್ರಾಣಿ ಪಕ್ಷಿಗಳು ಎಲ್ಲವೂ ಸಹ ಕೃಷ್ಣನನ್ನ ಅವರು ಏನು ಅಷ್ಟು ಪ್ರೀತಿ ಪಡ್ತಿರ್ತಾರೆ. ಆದ್ರೆ ಕೃಷ್ಣ ಒಂದು ಕ್ಷಣನೂ ಅವರು ಏನು ಯೋಚನೆ ಮಾಡೋದಿಲ್ಲ ಅಲ್ವಾ. ಅವರು ಅಕ್ರೂರ ಕರ್ಕೊಂಡು ಹೋದಾಗ ಅವರು ಇಮಿಡಿಯೇಟ್ ಆಗಿ ಅವರು ವೃಂದಾವನವನ್ನ ಬಿಟ್ಟು ಶಾಶ್ವತವಾಗಿ ಅವರು ಹೊರಟೋಗ್ತಾರೆ. ಅಂದ್ರೆ ನಮ್ಗೆ ಹೇಳ್ತಾರೆ, ಸೊ ವೃಂದಾವನದಿಂದ ಒಂದು ಪಾದವನ್ನು ಸಹ ಕೃಷ್ಣ ಹೊರಗಡೆ ಇಡೋದಿಲ್ಲ ಅಂತ. ಆದ್ರೆ ಅಲ್ಲಿ ಕೃಷ್ಣ ಹೋಗಿದ್ ರೀತಿ ನೋಡಿದ್ರೆ ವೈರಾಗ್ಯ ಅಲ್ವಾ. ಮತ್ತೆ ನಾವು ಶ್ರೀರಾಮಚಂದ್ರನಲ್ಲೂ ನಾವು ನೋಡ್ತೀವಿ ಅಲ್ವಾ. ಶ್ರೀರಾಮಚಂದ್ರನಿಗೆ ಹಿಂದಿನ ದಿವಸ ನಿನಗೆ ಪಟ್ಟಾಭಿಷೇಕ ನಾಳೆ ಅಂತ ಹೇಳಿರ್ತಾರೆ. ಆದ್ರೆ ಪಟ್ಟಾಭಿಷೇಕ ಆಗೋ ದಿನ ಬೆಳಿಗ್ಗೆನೆ ಅವನಿಗೆ ಏನು ವಾರ್ತೆ ಗೊತ್ತಾಗುತ್ತೆ, ನೀನು ಈ ರಾಜ್ಯದಲ್ಲೇ ಇರೋ ಹಾಗಿಲ್ಲ, ನೀನು ಅರಣ್ಯವಾಸಕ್ಕೆ ಹೋಗ್ಬೇಕು, ಅದು 1 ದಿನ ಅಲ್ಲ 2 ದಿನ ಅಲ್ಲ 14 ವರ್ಷ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅವಾಗ ರಾಮನಲ್ಲಿ ನಿನಗೆ ಪಟ್ಟಾಭಿಷೇಕ ಆಗತ್ತೆ ನಾಳೆ ಅಂದಾಗ ಯಾವ ಮನಸ್ಥಿತಿಯಲ್ಲಿ ಇರ್ತಾರೋ, ಮತ್ತೆ ನೀನು ಕಾಡಿಗೆ ಹೋಗ್ಬೇಕು ಅಂತ ಆ ಒಂದು ವಾರ್ತೆಯನ್ನ ಕೇಳಿದಾಗ್ಲೂ ಸಹ ಅವರು ಅದೇ ಮನಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ. ಸೊ ಅಂದ್ರೆ ನಾವು ಅದರಲ್ಲಿ ನೋಡ್ತಾ ಇದೀವಿ ನೋಡು, ಭಗವಂತ ಯಾವ ರೀತಿಯಲ್ಲಿ ಅವರು ವೈರಾಗ್ಯವನ್ನ 100% ಪರಿಪೂರ್ಣವಾದ ವೈರಾಗ್ಯವನ್ನ ಅವರು ಪ್ರದರ್ಶಿಸ್ತಾರೆ. ಶ್ಲೋಕ 69 ಆಗಿತ್ತ ಮಾತಾಜಿ? ಶ್ಲೋಕ 69-70. ತಾಂದ್ರ ಸಬರ ಕತರಹು ಶ್ರೀಮತಿ ರಾಧಿಕಾ ಸಭಾ ಹೈತೆ ಸಕಲಾಂಶೆ ಪರಮ ಅಧಿಕಾ ತೇನ್ಹೋ ಯಾಂದ್ರ ದಾಸಿ ಐಹಿ ಸೇವನ ಚರಣ ಯಾಂದ್ರ ಪ್ರೇಮ ಗುಣೆ ಕೃಷ್ಣ ಬದ್ಧ ಅನುಕ್ಷಣ. ಹರೇ ಹರೇ ಕೃಷ್ಣ. ಕೃಷ್ಣ. ಗೀತಾ ಅವ್ರ ಕೋಡಿಕಲ್ ಮಾತಾಜಿ. तान सबारा कतरहु श्रीमती राधिका सभा हैते सकलांशि परमा अधिका तेन्हो
ಯಾಂದ್ರ ದಾಸಿ ಹೈನ ಸೇವನ ಚರಣ ಯಾಂದ್ರ ಪ್ರೇಮ ಗುಣೆ ಕೃಷ್ಣ ಭಕ್ತ ಅನುಶನ ತಾನ್ ಸಬಾರ ಆ ಗೋಪ್ಯರ ಕಥಾ ಮಾತು ರಹು ಒಂದು ಕಡೆ ಇರಲಿ. ಶ್ರೀಮತಿ ರಾಧಾರಾಣಿಯು ಸಭಾ ಹೈತೆ ಅವರೆಲ್ಲರಿಗಿಂತ ಸಕಲ ಅಂಶೆ ಪ್ರತಿಯೊಂದು ವಿವರದಲ್ಲೂ ಪರಮಾಧಿಕ ಉನ್ನತ ಸ್ಥಾನದಲ್ಲಿದ್ದ ತೇನ್ಹು ಆಕೆಯು ಕೂಡ ಯಾರ ದಾಸಿ ಪರಿಚಾರಿಕೆ ಹೈನ ಆಗಿ ಸೇವನ ಪೂಜಿಸುತ್ತಾಳೆ. ಚರಣ ಪಾದಕಮಲಗಳು ಯಾರ ಪ್ರೇಮಗುಣೆ ತೋರುವ ಪ್ರೇಮದ ಲಕ್ಷಣಗಳಿಂದಾಗಿ ಪ್ರಭು ಕೃಷ್ಣನು ಬದ್ಧ ಕಟ್ಟುಬಿದ್ದು ಅನುಕ್ಷಣ ಸದಾ. ಅನುವಾದ. ಗೋಪ್ಯರಲ್ಲೇ ಅತ್ಯುನ್ನತ ಸ್ಥಾನದಲ್ಲಿದ್ದವಳು, ಕೃಷ್ಣನನ್ನು ತನ್ನ ಪ್ರೇಮದ ಲಕ್ಷಣಗಳಿಂದ ಕಟ್ಟಿ ಹಾಕಿದ್ದವಳು ಆದ ಶ್ರೀಮತಿ ರಾಧಾರಾಣಿ ಕೂಡ ಊಳಿಗದಾಕೆಯಂತೆ ಕೃಷ್ಣನ ಪಾದಸೇವೆ ಮಾಡುತ್ತಾಳೆ ಎಂದ ಮೇಲೆ ಉಳಿದ ಗೋಪಿಯರ ವಿಚಾರದಲ್ಲಿ ಹೇಳುವುದೇನಿದೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ಸೊ ಗೋಪಿಯರಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇರೋರು ಯಾರು? ಶ್ರೀಮತಿ ರಾಧಾರಾಣಿ ಅಲ್ವಾ? ಅವಳು ಶ್ರೀಮತಿ ರಾಧಾರಾಣಿ ಕೃಷ್ಣನನ್ನು ತನ್ನ ಪ್ರೇಮದಿಂದ ಅವ್ರು ಕಟ್ಟಾಕಿದ್ದಾರೆ ಅಲ್ವಾ? ಸೊ ಅವಾಗ ಯೂಶಲಿ ನಾವು ನೋಡ್ತೀವಿ, ಇವಾಗ ಯಾರಾದ್ರೂನು ಅಂದ್ರೆ ಒಬ್ಬ ಸ್ತ್ರೀ ಮೇಲೆ ಮೋಹಗೊಂಡಾಗ ಆ ಸ್ತ್ರೀ ಏನ್ ಹೇಳ್ತಾಳೋ ಹಾಗೆ ಗಂಡ ಅವಳ ತಾಳಕ್ಕೆ ತಕ್ಕನಾಗಿ ಕುಣಿತಾನೆ ಅಲ್ವಾ? ಆದ್ರೆ ನೋಡಿ, ಶ್ರೀಮತಿ ರಾಧಾರಾಣಿ ಹೌದು. ಅವಳು ಯಾವ ತರ ಕೆಲಸ ಮಾಡ್ತಿದ್ದಾಳೆ ಅಂತಂದ್ರೆ ಊಳಿಗದಾಕೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ? ಜೀತದಾಳ್ ತರ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಅಲ್ವಾ? ಕೃಷ್ಣನ ಪಾದ ಸೇವೆಯನ್ನ ಮಾಡುತ್ತಾಳೆ. ಸೊ ಈ ತರ ಶ್ರೀಮತಿ ರಾಧಾರಾಣಿನೇ ಮಾಡ್ತಾ ಇದ್ದಾಳೆ ಅಂದ್ಮೇಲೆ ಇನ್ನ ಬೇರೆ ಗೋಪಿಕಾ ಸ್ತ್ರೀಯರ ಅವರ ವಿಚಾರವನ್ನ ಹೇಳೋದೇನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ನಾವು ನೋಡಿರೋ ಹಾಗೇನೆ ಶ್ರೀಮತಿ ರಾಧಾರಾಣಿ ಕೃಷ್ಣನಿಗೆ ಅವಳು ಪ್ರತಿದಿನ ಅವಳು ಆಹಾರವನ್ನ ಅಂದ್ರೆ ಅಡಿಗೆಯನ್ನ ಅವಳು ತಯಾರು ಮಾಡಿ ಕೊಡ್ತಾ ಇದ್ಲು ಅಲ್ವಾ? ಯಾವ ತರ ಅಡಿಗೆಯನ್ನ ತಯಾರು ಮಾಡಿ ಕೊಡ್ತಾ ಇದ್ದವಳು? ಹರೇ ಕೃಷ್ಣ. ಒಮ್ಮೆ ಮಾಡಿದ ಅಡಿಗೆನ ಒಂದ್ಸಲ ಮಾಡಿರೋ ಅಡಿಗೆ ಇನ್ನೊಂದ್ ಸತಿ ಅಲ್ಲಿ ನೋ ರಿಪಿಟೇಷನ್ ಅಲ್ವಾ? ಇವಾಗ ಎಷ್ಟೊಂದ್ ಜನ ಇವಾಗ ಶ್ರೀಮಂತರು ಇರೋರು ಅವ್ರು ಏನ್ ಮಾಡ್ತಾರೆ, ಒಂದು ಡ್ರೆಸ್ ಅನ್ನ ಹಾಕೊಂಡಿದ್ರೆ ಅವ್ರು ಆ ಡ್ರೆಸ್ ಅನ್ನ ಇನ್ನೊಮ್ಮೆ ಹಾಕೋಣದೇ ಇಲ್ಲ ಅಲ್ವಾ? ಒಂದ್ ವರ್ಷದಲ್ಲಿ 365 ದಿವಸದಲ್ಲಿ ಅವ್ರು ರಿಪೀಟೇ ಮಾಡಲ್ಲ ಅಲ್ವಾ? ಆತರ ಅವ್ರ ಸ್ಟೇಟಸ್ ನ ಮೇಂಟೈನ್ ಮಾಡ್ತಾರೆ. ಆದ್ರೆ ಅದು ಅವರ ಇಂದ್ರಿಯ ಸುಖಕ್ಕೆ ಮಾಡ್ಕೊತಿದ್ದಾರೆ. ಆದ್ರೆ ಇಲ್ಲಿ ಶ್ರೀಮತಿ ರಾಧಾರಾಣಿ ಮಾಡ್ತಾ ಇದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ? ಕೃಷ್ಣನಿಗೆ ಒಂದು ದಿವಸ ಒಂದ್ ಹೊತ್ತಿಗೆ ಅಡಿಗೆ ಮಾಡ್ಕೊಟ್ಟಿರೋದನ್ನ ಅವಳು ಮತ್ತಿನ್ನೊಂದ್ಸತಿ ಅವಳು ರಿಪೀಟ್ ಮಾಡೋದಿಲ್ಲ ಅಲ್ವಾ? ಸೊ ಅವಳಿಗೆ ಅಂದ್ರೆ ಈ ಒಂದು ಶಕ್ತಿಯನ್ನ ಯಾರು ಕೊಟ್ಟಿರೋದು? ಹರೇ ಕೃಷ್ಣ. ದೂರ್ವಾಸ ಮುನಿಗಳು ಈ ವರವನ್ನ ಕೊಡ್ತಾರೆ ಅಲ್ವಾ? ದೂರ್ವಾಸ ಮುನಿಗೆ ಅವಳು ಸೇವೆಯನ್ನ ಮಾಡಿದಾಗ ಶ್ರೀಮತಿ ರಾಧಾರಾಣಿಯ ಸೇವೆಯನ್ನ ಅವರು ಒಪ್ಪಿ ಅವ್ರಿಗೆ ತುಂಬಾ ಖುಷಿಯಾಗಿ ಅವರು ಈ ವರವನ್ನ ಅವಳಿಗೆ ಕೊಡ್ತಾರೆ. ನಿನ್ನ ಕೈಯಿಂದ ಅಡಿಗೆ ಯಾವ ತರ ತಯಾರಾಗುತ್ತೆ ಅಂದ್ರೆ ಒಂದು ದಿವಸ ಮಾಡಿರೋದು ಇನ್ನೊಂದ್ ದಿವಸ ಅದು ಮತ್ತೆ ರಿಪೀಟ್ ಆಗೋದಿಲ್ಲ, ಮತ್ತೆ ಅಷ್ಟು ಸ್ವಾದಿಷ್ಟವಾಗಿ ಅದಿರುತ್ತೆ. ಮತ್ತೆ ಅದನ್ನ ಯಾರು ಸ್ವೀಕರಿಸ್ತಾರೆ ಅವ್ರಿಗೆ ಯಾವುದೇ ಒಂದು ರೋಗ ರುಜಿನಗಳಿರೋದಿಲ್ಲ, ಅವರು ಆರೋಗ್ಯವಂತರಾಗಿರ್ತಾರೆ, ಮತ್ತೆ ಅವ್ರು ಹೆಚ್ಚು ಆಯುಸ್ಸವನ್ನ ಪಡೆದಿರ್ತಾರೆ ಅಂತ ಹೇಳ್ಬಿಟ್ಟು ಅವಳಿಗೆ ವರ ಕೊಡ್ತಾರೆ. ಅದಕ್ಕೋಸ್ಕರ ಯಶೋಧ ಮತೆಗೆ ಏನ್ ಆಸೆ? ಇವಾಗ ಇವಳ ಕೈಯಿಂದ ಮಾಡಿಸಿರುವಂತ ಅಡಿಗೆಯನ್ನ ನನ್ನ ಮಗ ಊಟ ಮಾಡಿದ್ರೆ ನನ್ನ ಮಗ ಆರೋಗ್ಯವಾಗಿರ್ತಾನೆ, ಮತ್ತೆ ಅವನಿಗೆ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಶ್ರೀಮತಿ ರಾಧಾರಾಣಿಯನ್ನ ಅವಳು ವಿನಂತಿ ಮಾಡ್ಕೊತಾಳೆ ಅಲ್ವಾ? ಶ್ರೀಮತಿ ರಾಧಾರಾಣಿ ದಿನ ಕೃಷ್ಣನಿಗೆ ಅಡಿಗೆಯನ್ನ ಮಾಡ್ತಾ ಇರ್ತಾಳೆ. ಶ್ಲೋಕ 71. ಹಾನಾಥ ರಮಣ ಪ್ರೇಷ್ಠ ಕ್ವಾಸಿ ಮಹಾಭುಜ ದಾಸ್ಯಾಸ್ತೆ ಕೃಪಣಾಯ ಮೇ ಸಖೆ ದರ್ಶಯ ಸನ್ನಿಧಿಂ. ಓಕೆ, ಸೊ ಇದು ಆಕ್ಚುಲಿ ಭಾಗವತ ಶ್ಲೋಕ ಇದು. ಸೊ ಇದನ್ನ ಬೇರೆ ತರನೇ ಓದ್ಬೇಕಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಓದ್ಸಿ ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 79. ಅನಾಥ ರಮಣ ಪ್ರೇಷ್ಠ ಕ್ವಾಸಿ ಮಹಾಭುಜ ದಾಸ್ಯತೆ ಕೃಪಣಾಯ ಮೇ ಸಖೆ ದರ್ಶಯ ಸನ್ನಿಧಿಂ. ಪದಗಳ ಅರ್ಥ: ಹೇ ನಾಥ, ನನ್ನ ಪ್ರಭುವೇ, ರಮಣ, ಹೇ ನನ್ನ ಪ್ರಿಯ ಪ್ರತಿಪತಿಯೇ, ಶ್ರೇಷ್ಠ, ಹೇ ನನ್ನ ಪ್ರಿಯಕರನೇ, ಕ್ವಾ ಹಸಿ ಎಲ್ಲಿದ್ದೀಯೇ, ಮಹಾಭುಜ, ಹೇ ಮಹಾಬಾಹುವೆ, ದಾಸ್ಯ ಸೇವಕಿಗೆ, ತೇ ನೀನು, ಕೃಪಾಣಾಯ ನಿನ್ನ ಅಗಲಿಕೆಯಿಂದ ತುಂಬಾ ದುಃಖಿಗಳಾಗಿರುವ, ಮೇ ನನಗೆ, ಸಖೆ ಹೇ
ನನ್ನ ಸ್ನೇಹಿತನೇ ದರ್ಶಯ ತೋರು ಸನ್ನಿಧಿ ನಿನ್ನನ್ನು ಇರುವ ಪದರಿಗೆ ಜಯವಾಗಲಿ. ಮೇಲೆ ಮಾಡಿ. ಏ ನನ್ನ ಪ್ರಭುವೇ, ಏ ನನ್ನ ಪ್ರಿಯ ಪತಿಯೇ, ಏ ನನ್ನ ಪ್ರಾಣಕಾಂತ, ಹೇ ಮಹಾಪ್ರಭುವೇ, ಎಲ್ಲಿದ್ದೀಯೇ, ಎಲ್ಲಿರುವೆ? ಓ ನನ್ನ ಗೆಳೆಯ, ನಿನ್ನನ್ನು ಅಗಲಿರುವುದರಿಂದ ಬಹು ತಪ್ತಳಾಗಿರುವ ನಿನ್ನ ಸೇವಕಿ ಮೊಗದೋರು. ಭಾವಾರ್ಥ. ಮೇಲಿನ ಶ್ಲೋಕವನ್ನು ಶ್ರೀಮದ್ಭಾಗವತದಿಂದ 10.30.39 ಉಲ್ಲೇಖಿಸಲಾಗಿದೆ. ರಸನೃತ್ಯವು ಭರದಿಂದ ನಡೆಯುತ್ತಿದ್ದಾಗ ಕೃಷ್ಣನು ಸಮಸ್ತ ಗೋಪಿಯರನ್ನು ಅಲ್ಲೇ ಬಿಟ್ಟು ಶ್ರೀಮತಿ ರಾಧಾರಾಣಿಯನ್ನು ಮಾತ್ರ ತನ್ನ ಜೊತೆಯಲ್ಲಿ ಕರೆದೊಯ್ದನು. ಆಗ ಗೋಪಿಯರೆಲ್ಲರೂ ಶೋಕಾಕುಲರಾದರು. ಇತ್ತ ತನ್ನ ಸ್ಥಾನದ ಬಗೆಗೆ ಹೆಮ್ಮೆ ಪಟ್ಟುಕೊಂಡ ಶ್ರೀಮತಿ ರಾಧಾರಾಣಿಯು ತನ್ನನ್ನು ಎಲ್ಲಿಗೆ ಬೇಕಾದರೂ ಒಯ್ಯಬಹುದೆಂದು ಕೃಷ್ಣನಲ್ಲಿ ವಿಜ್ಞಾಪಿಸಿಕೊಂಡಳು. ಆ ಕೂಡಲೇ ಕೃಷ್ಣನು ತಾನಿದ್ದ ಸ್ಥಳದಿಂದ ಮಾಯವಾದನು. ಇತ್ತ ಶ್ರೀಮತಿ ರಾಧಾರಾಣಿಯು ಶೋಕಿಸಲು ಪ್ರಾರಂಭಿಸಿದಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಏ ನನ್ನ ಪ್ರಭುವೇ, ಹೇ ನನ್ನ ಪ್ರೀತಿಯ ಪತಿಯೇ, ಏ ನನ್ನ ಪ್ರಾಣಕಾಂತ, ಏ ಮಹಾಬಾಹುವೇ, ಎಲ್ಲಿದ್ದೀಯೇ, ಎಲ್ಲಿರುವೆ? ಓ ನನ್ನ ಗೆಳೆಯ, ನಿನ್ನನ್ನು ಅಗಲಿರುವುದರಿಂದ ಬಹು ತಪ್ತಳಾಗಿರುವ ನಿನ್ನ ಸೇವಕಿಗೆ ಮೊಗದೋರು ಅಂತ ಹೇಳ್ತಾ ಇದ್ದಾರೆ. ಅಲ್ವಾ? ಇದನ್ನ ಯಾರು ಹೇಳ್ತಾ ಇದ್ದಾರೆ? ಶ್ರೀಮತಿ ರಾಧಾರಾಣಿ ಹೇಳ್ತಾ ಇದ್ದಾರೆ. ಯಾವಾಗ ಹೇಳ್ತಾ ಇದ್ದಾರೆ ಇದನ್ನ? ರಾಸ ನೃತ್ಯದ ಸಮಯದಲ್ಲಿ. ರಾಸ ನೃತ್ಯದ ಸಮಯದಲ್ಲಿ ಮೊದಲು ಕೃಷ್ಣ ಏನ್ ಮಾಡ್ತಾರೆ? ಗೋಪಿಕಾಸ್ತ್ರೀಯರನ್ನೆಲ್ಲ ಬಿಟ್ಬಿಟ್ಟು ಅವರು ಶ್ರೀಮತಿ ರಾಧಾರಾಣಿನ ಮಾತ್ರ ಒತ್ಕೊಂಡು ಅವ್ರು ಹೋಗ್ತಾರೆ. ಯಾಕಂದ್ರೆ ಎಲ್ಲಾ ಗೋಪಿಕಾಸ್ತ್ರೀಯರ ಮನಸ್ಸಲ್ಲಿ ಏನ್ ಬಂದಿದೆ? ಈಗ ನನ್ನನ್ನೇ ಕೃಷ್ಣ ಹೆಚ್ಚು ಇಷ್ಟಪಡ್ತಾ ಇದ್ದಾನೆ, ನನ್ನ ಜೊತೆನೆ ನೃತ್ಯವನ್ನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ. ಅವಾಗ ಏನ್ ಮಾಡ್ತಾನೆ ಕೃಷ್ಣ? ಅವರೆಲ್ಲರಿಂದ ದೂರ ಹೋಗ್ಲಿಕ್ಕೆ ಅವನು ಶ್ರೀಮತಿ ರಾಧಾರಾಣಿನ ಮಾತ್ರ ಅವನು ಕರ್ಕೊಂಡು ಹೋಗ್ತಾನೆ, ಹೊತ್ಕೊಂಡು ಹೋಗ್ಬಿಡ್ತಾನೆ, ಕಣ್ಮರಿ ಆಗ್ಬಿಡ್ತಾನೆ ಅಲ್ಲಿಂದ. ಆಗ ರಾಧಾರಾಣಿಗೆ ಯಾವ ಮನಸ್ಥಿತಿ ಬರುತ್ತೆ? ಓ, ಅಂದ್ರೆ ಎಲ್ಲರನ್ನು ಬಿಟ್ಬಿಟ್ಟು ಈಗ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ ಅಂತ ಹೇಳ್ಬಿಟ್ಟು ಅವಳೇನ್ ಹೇಳ್ತಾಳೆ, ಏನ್ ಯೋಚನೆ ಮಾಡ್ತಾಳೆ, ಏನ್ ವಿಜ್ಞಾಪನೆ ಮಾಡ್ಕೋತಾಳೆ? ನನ್ನನ್ನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಹೇಳ್ತಾಳೆ. ಆಗ ಕೃಷ್ಣ ಏನ್ ಮಾಡ್ತಾರೆ? ಮತ್ತೆ ಅಲ್ಲಿ ರಾಧಾರಾಣಿ ಹೆಮ್ಮೆ ಪಟ್ಕೊಂಡು ಹೇಳ್ತಾಳಲ್ವಾ, ಅಂದ್ರೆ ಎಲ್ಲನ್ನ ಬಿಟ್ಟು ನನ್ನ ಜೊತೆನೆ ಬರ್ತಾ ಇದ್ದಾನೆ ಕೃಷ್ಣ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಮತ್ತೆ ಕೃಷ್ಣ ಯಾವಾಗ ಅಲ್ಲಿ ನಾನು ಅಂತ ಬರುತ್ತೋ, ಅಹಂ ಮಮ ಅದು ಬಂದ್ಬಿಡುತ್ತೋ, ಅಹಂಕಾರ ಮಮಕಾರ ಬರುತ್ತೋ, ಆಗ ಕೃಷ್ಣ ಅಲ್ಲಿಂದ ಅವರು ಹೊರಟೋಗ್ತಾರೆ, ದೂರ ಹೊರಟೋಗ್ತಾರೆ. ಸೊ ಅದೇ ತರನೇ ಇಲ್ಲಿ ಕೃಷ್ಣ ಶ್ರೀಮತಿ ರಾಧಾರಾಣಿಯಿಂದ ದೂರ ಹೊರಟೋದ್ರು. ಆಗ ಇಲ್ಲಿ ರಾಧಾರಾಣಿ ನೋಡಿ ಈ ತರ ಬೇಡ್ಕೋತಾ ಇದ್ದಾರೆ ಅವರು, ನನ್ನ ಪ್ರಭು, ನನ್ನ ಪ್ರಿಯಪತಿ, ನನ್ನ ಪ್ರಾಣಕಾಂತ, ಮಹಾಬಾಹು, ಎಲ್ಲಿದ್ದೀಯಾ, ಎಲ್ಲಿರುವೆ? ನಿನ್ನನ್ನು ನಾನು ಇವಾಗ ಅಗ್ಲಿದ್ದೀನಿ, ನನ್ನ ಕೈಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನ್ಗೆ ಇವಾಗ ದುಃಖ ತಪ್ತಳಾಗಿದ್ದೀನಿ ನಾನು, ಮತ್ತೆ ನಿನ್ನ ಸೇವಕಿ ನಾನು, ನಿನ್ನ ಸೇವಕಿಗೆ ನೀನು ಕರುಣೆ ತೋರಿ ನನ್ನ ಹತ್ರ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ಕೊತಾ ಇದ್ದಾರೆ ಅವರು. ಆದ್ರೆ ನಮಗ್ ಗೊತ್ತಿರೋ ಹಾಗೆ ಶ್ರೀಮತಿ ರಾಧಾರಾಣಿ ಅವಳು ಯಾವಾಗ್ಲೂ ಸಹ ಏನ್ ಹೇಳ್ತಾಳೆ? ಅವಳು ಮರ ತರ ಅಲ್ವಾ? ಆಚಾರ್ಯರು ಹಾಗೆ ವರ್ಣನೆ ಮಾಡೋದು. ಸೊ ಶ್ರೀಮತಿ ರಾಧಾರಾಣಿ ಮರ ಏನ್ ಮಾಡುತ್ತೆ? ಅದು ಬಳ್ಳಿಗಳಿಗೆ ಆಶ್ರಯ ಕೊಡುತ್ತೆ ಅಲ್ವಾ? ಅದೇ ತರನೇ ಎಲ್ಲ ಗೋಪಿಕಾಸ್ತ್ರೀಯರಿಗೂ ಅವಳು ಆಶ್ರಯ ಕೊಡ್ತಾಳೆ. ಅಂದ್ರೆ ಆ ಕೃಷ್ಣನ ಸೇವೆಗೆ ಎಲ್ಲ ಗೋಪಿಕಾಸ್ತ್ರೀಯರನ್ನು ಸಹ ಅವಳು ನೆರವಾಗಿಸ್ಕೊಳ್ಳೋ ತರ ಅವಳು ಮಾಡ್ತಾಳೆ. ಅಂದ್ರೆ ನಾನೊಬ್ಳೇ ಮಾಡ್ಬೇಕು ಕೃಷ್ಣನಿಗೆ ಸೇವೆ ಅಂತ ಅಲ್ಲ. ಸೊ ಎಲ್ಲರನ್ನು ಕೃಷ್ಣನಿಗೆ ಸೇವೆಯನ್ನ ಮಾಡ್ಲಿ ಅನ್ನೋದೇ ಅವಳ ಆಸೆ. ಎಲ್ಲರನ್ನೂ ಸೇವೆಯಲ್ಲಿ ಅವಳು ತೊಡಗಿಸ್ಕೊತಾಳೆ. ಅದಕ್ಕೆ ನಾವು ಸಹ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಏನನ್ನ ಕೇಳ್ಕೊತಾ ಇದೀವಿ ನಾವು? ಓ ಶ್ರೀಮತಿ ರಾಧಾರಾಣಿ ಅಲ್ವಾ? ಭಗವಂತನ ಅಂತರಂಗ ಶಕ್ತಿಯಾದ ಶ್ರೀಮತಿ ರಾಧಾರಾಣಿ, ಸೊ ನಮ್ಗುನು ಸಹ ಕೃಷ್ಣನಲ್ಲಿ ನಮ್ಗೆ ಸೇವೆ ಮಾಡೋ ಒಂದು ಅವಕಾಶವನ್ನ ಕೊಡು ಅಂತ ನಾವು ಕೇಳ್ಕೊತಾ ಇದೀವಿ ಅಲ್ವಾ? ಸೊ ಶ್ರೀಮತಿ ರಾಧಾರಾಣಿಯ ಆ ಮನಸ್ಥಿತಿ ಆ ತರ ಇರೋದು. ಅದಕ್ಕೋಸ್ಕರ ನಾವು ಶ್ರೀಮತಿ ರಾಧಾರಾಣಿಗೆ ಹಾಗೆ ಪ್ರಾರ್ಥನೆ ಮಾಡ್ತಾ ಇರೋದು. ಮತ್ತೆ ನಾವು ಇವಾಗ ಮನೆಯಲ್ಲಿ ನೋಡಿದೀವಿ ಅಲ್ವಾ? ಒಂದು ಚಿಕ್ಕ ಮಗುನ ನಾವು ಸ್ಕೂಲಿಗೆ ಕಳಿಸ್ಬೇಕು ಅಂತಂದ್ರೆ ಎಲ್ಲರೂ ಮನೇಲಿ ಇರೋರೆಲ್ಲ ಅಜ್ಜಿ, ತಾತ, ಅಪ್ಪ, ಅಮ್ಮ, ಇನ್ಯಾರಾದ್ರೂ ಇದ್ರೆ ಚಿಕ್ಕಪ್ಪ ಎಲ್ಲರೂ ಸಹ ಏನಾದ್ರೂ ಒಂದ್ ಕೆಲಸ ಮಾಡ್ತಾರೆ ಆ ಮಗುವಿಗೆ ರಿಲೇಟೆಡ್. ಯಾಕಂದ್ರೆ ಮಗುನ ರೆಡಿ ಮಾಡ್ಬಿಟ್ಟು ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು ಅಲ್ವಾ? ಅದೇ ಅವರ ಉದ್ದೇಶ ಆಗಿರುತ್ತೆ. ಅದೇ ತರನೇ ವೃಂದಾವನದಲ್ಲಿ ಕೃಷ್ಣನೇ ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ಲರೂ ಸಹ ಆ ಕೃಷ್ಣನ ಸಂತೋಷಕ್ಕೆನೆ ಕೆಲಸ ಮಾಡ್ತಾ ಇರೋದು. ಸೊ ಇವಾಗ ಇಲ್ಲಿ ಶ್ರೀಮತಿ ರಾಧಾರಾಣಿ ಇಲ್ಲಿ ತನ್ನನ್ನ ಹೇಗೆ ಗುರ್ತಿಸ್ಕೊತಾ ಇದ್ದಾಳೆ? ನಿನ್ನ ಸೇವಕಿಗೆ ಮೊಗದೋರು, ನಿನ್ನ ಸೇವಕಿಗೆ ಕಾಣಿಸ್ಕೋ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾಳೆ. ಸೊ ಮುಂದೆ ಇವಾಗ ಅವರು ದ್ವಾರಕಾ ರಾಣಿಯರ ಬಗ್ಗೆ ಹೇಳ್ತಾ ಇದ್ದಾರೆ.
ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಮ್ಗೆ ಇಲ್ಲಿ ತನಕ ನಾವು ಎಷ್ಟೆಲ್ಲ ಅಂದ್ರೆ ಭಗವಂತನ ಶುದ್ಧ ಭಕ್ತರ ಮನಸ್ಥಿತಿನ ನಾವು ನೋಡ್ಕೊಂಡ್ ಬಂದ್ವಿ ಅಲ್ವಾ. ನಂದ ಮಹಾರಾಜನಿಂದ ಇಟ್ಕೊಂಡು ಬ್ರಹ್ಮ ರುದ್ರಾದಿಗಳಿಂದ ಇಟ್ಕೊಂಡು ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಸಹಚರರಾಗಿ ಯಾರೆಲ್ಲ ಬಂದಿದ್ದಾರೆ ಅವರು, ಗೋಪಿಕಾ ಸ್ತ್ರೀಯರು, ಮತ್ತೆ ಇಲ್ಲಿ ಶ್ರೀಮತಿ ರಾಧಾರಾಣಿ, ಮತ್ತೆ ಈಗ ದ್ವಾರಕದಲ್ಲಿ ಇರುವಂತಹ ಕೃಷ್ಣನ ಪತ್ನಿಯರು, ಅವರ ಅಷ್ಟಪತ್ನಿಯರು ಏನಿದ್ದಾರೆ ಅವರ ಒಂದು ಮನಸ್ಥಿತಿಯನ್ನು ಸಹ ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಾವು ಮಹಾರಾಣಿ ಅಲ್ವಾ, ಸೊ ನನ್ನ ತಂದೆ ಎಷ್ಟು ದೊಡ್ಡ ರಾಜ ಅಲ್ವಾ, ನನ್ನ ರಾಜನ ಮಗಳು, ನಾನು ಹೇಗಿರ್ಬೇಕು ಅಲ್ವಾ, ಕಾಲಲ್ಲಿ ತೋರಿಸೋದನ್ನ ಏನು ಕಣ್ಣಿಗೆ ಹೊತ್ಕೊಂಡು ಮಾಡ್ಬೇಕು ಅನ್ನೋ ತರ ಮನಸ್ಥಿತಿಯಲ್ಲಿ ಇರ್ಬೇಕಾದವರು. ಆದ್ರೆ ಅವ್ರು ಯಾರನ್ನು ಸಹ ಅಂತ ಮನಸ್ಥಿತಿಯಲ್ಲಿ ಇಲ್ಲ. ಅವರೆಲ್ಲರೂ ಸಹ ಕೃಷ್ಣನ ದಾಸಿಯರು ಅನ್ನೋ ಒಂದು ಭಾವದಲ್ಲೇ ಇದ್ದಾರೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಾರಕಾತೆ ರುಕ್ಮಿಣಿ ಆದಿ ಯತೇಕ ಮಹಿಷಿ ತಾನ್ಹಾರವೋ ಅಪನಾಕೆ ಮಾನೆ ಕೃಷ್ಣ ದಾಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ BN ಮಾತಾಜಿ. ಮಂಜುಳಾ BN ಮಾತಾಜಿ. ದ್ವಾರಕಾತೆ ರುಕ್ಮಿಣಿ ಆದಿ ಏತೇಕ ಮಹಿಷಿ ತಾಧಾರ ಹೋ ಆಪಾನ ಕೆ ಮನೆ ಕೃಷ್ಣದಾಸಿ. ದ್ವಾರಕಾಧಾಮದಲ್ಲಿ ರುಕ್ಮಿಣಿಯೇ ಮೊದಲಾದ ಏತೇಕ ಎಲ್ಲರೂ, ಮಹಿಷಿ ರಾಣಿಯರು, ಆರಹೋ ತಾವೆಲ್ಲರೂ ಕೂಡ, ಆಪಾನಕ್ಕೆ ತಮ್ಮನ್ನು, ಮಾನೆ ಪರಿಗಣಿಸುತ್ತಾರೆ, ಕೃಷ್ಣನ ಸೇವಕಿಯರೆಂದು. ಅನುವಾದ: ದ್ವಾರಕಾಧಾಮದಲ್ಲಿ ರುಕ್ಮಿಣಿಯೇ ಮೊದಲಾದ ರಾಣಿಯೆಲ್ಲರೂ ತಮ್ಮನ್ನು ಕೃಷ್ಣನ ಸೇವಕಿಯರೆಂದೇ ಪರಿಭಾವಿಸುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ದ್ವಾರಕಾಧಾಮದಲ್ಲಿ ರುಕ್ಮಿಣಿ ಅವಳು ಏನು ಮುಖ್ಯ ಪತ್ನಿ ಅಲ್ವಾ. ಬೇರೆಯವರೆಲ್ಲರೂ ಎಷ್ಟು ಜನ ಇದ್ದಾರೆ? 16,108 ಪತ್ನಿಯರಿದ್ದಾರೆ ಕೃಷ್ಣನಿಗೆ. ಅವರೆಲ್ಲರೂ ಸಹ ನಾವು ಕೃಷ್ಣನ ಸೇವಕಿಯರೆಂದೇ ಅವರು ಆಲೋಚನೆ ಮಾಡ್ತಾರೆ. ಅವ್ರು ಪರಿಭಾವಿಸ್ತಾರೆ. ತಮ್ಮನ್ನ ತಾವು ಆತರ ಗುರುತಿಸ್ಕೊಳ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ಸೊ ಶ್ಲೋಕ 73. ಚೈದ್ಯಾಯಾಮಾರ್ಪಯಿತುಂ ಉದ್ಯತ ಕಾರ್ಮುಕೇಶು ರಾಜಸ್ವ ಅಜೇಯ ಭಟ ಶೇಖರಿತ್ನಾಂ ರೇಣುಃ ನಿನ್ಯೇ ಮೃಗೇಂದ್ರ ಇವ ಭಾಗಂ ಅಜಾವಿಯೂತಾತ್ ತಚ್ಶ್ರೀನಿಕೇತ ಚರಣೋ ಅಸ್ತು ಮಮಾರ್ಚನಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜು ತಂಬಟ್ ಪ್ರಭುಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಶ್ಲೋಕ 73 ಅಲ್ಲ ಮಾತಾಜಿ? 73. ಎಸ್ ಮಾತಾಜಿ, ಓದ್ತೀನಿ ಮಾತಾಜಿ. ಶ್ಲೋಕ 73. ಚೇದ್ಯಾಯ ಮಾರ್ಪಿತಂ ತುಂ ಉದ್ಯಂ ಕಾರ್ಮುಕೇಶು ರಾಜಸ್ವ ಅಜಯ ಭಟ್ ಶೇಖರಿತಾಂಗ್ರರೇಣು ನಿನ್ನೆ ಮೃಗೇಂದ್ರ ಇವ ಭಾಗಂ ಅಜಾವಿಯೂತಾತ ತತ್ ಶ್ರೀ ನಿಕೇತ ಚರಣೋಸ್ತು ಮಾಮಾರ್ಚನಾಯ. ಚೈದ್ಯಾಯ ಶಿಶುಪಾಲನಿಗೆ, ನಾನು ಅಪಾಯಿತು ದಾನವಾಗಿ ಕೊಡಲು, ಉದ್ಯತ್ ಮೇಲಕ್ಕೆತ್ತಿ, ಕಾರ್ಮುಕೇಶು ಯಾರ ಬಿಲ್ಲು ಬಾಣಗಳು, ರಾಜಸು ಜರಾಸಂಧನೆ ಮೊದಲಾದ ರಾಜರ ಮಧ್ಯೆ, ಅಜಯ ಜಯಿಸಲಾಗದ ಭಟ ಸೈನಿಕರ, ಶೇಖರಿತ ಅಂಗ್ರರೇಣು ಯಾರ ಪಾದ ಧೂಳಿಯು ಕಿರೀಟವಾಗಿದೆಯೋ, ನಿನ್ನೆ ಬಲವಂತದಿಂದ ತೆಗೆದುಕೊಂಡರು, ಮೃಗ ಇಂದ್ರ ಸಿಂಹ ಇವ ಹಾಗೆ, ಭಾಗಂ ಪಾಲು, ಅಜ ಮೇಕೆಗಳ, ಆವಿ ಹಾಗೂ ಕುರಿ, ಯುತಾತ್ ಮಧ್ಯದಿಂದ, ತತ್ ಆ ಶ್ರೀನಿಕೇತನ ಐಶ್ವರ್ಯ ದೇವತೆಯ ಆಶ್ರಯದ ಚರಣ ಪಾದಕಮಲಗಳು ಅಸ್ತು ಇರಲಿ ಮಮ ನನ್ನ ಅರ್ಚನಾಯ ಪೂಜೆಗೆ. ಅನುವಾದ ಸ್ವಲ್ಪ ಮೇಲೆ ಮಾಡಿ. ಅನುವಾದ: ಪ್ರಭುಪಾದವರಿಂದ ಪ್ರಭುಪಾದವರಿಗೆ ಜಯವಾಗಲಿ. ನನ್ನನ್ನು ಶಿಶುಪಾಲನಿಗೆ ದಾರ ಎರೆದು ಕೊಡಲು ಜರಾಸಂಧ ಮತ್ತಿತರ ರಾಜರು ತಮ್ಮ ಬಿಲ್ಲುಗಳಿಗೆ ಬಾಣಗಳನ್ನು ಹೂಡಿ ನಿಂತಿದ್ದಾಗ ಕೃಷ್ಣನು ನನ್ನನ್ನು ಅವರ ಮಧ್ಯದಿಂದ ಹಾರಿಸಿಕೊಂಡು ಹೋದ. ಸಿಂಹವು ತನ್ನ ಪಾಲಿನ ಕುರಿ ಮೇಕೆಗಳನ್ನು ಪರಾಕ್ರಮದಿಂದ ಬಳಸುವುದಿಲ್ಲವೇ ಹಾಗೆ. ಆದ್ದರಿಂದ ಅವನ ಪಾದ ಪದ್ಮಗಳ ಧೂಳು ಅಜಯರಾದ ಯೋಧರ ಕಿರೀಟ, ಐಶ್ವರ್ಯ ಲಕ್ಷ್ಮಿಗೆ ಆಶ್ರಯ ನೀಡಿರುವ ಆ ಪಾದ ಪದ್ಮಗಳು ನನ್ನಿಂದ ಪೂಜೆಗೊಳ್ಳಲಿ. ಭಾವಾರ್ಥ: ಪ್ರಸ್ತುತ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 10.83.8 ಆಯ್ದುಕೊಂಡಿದೆ.
ಇದರಲ್ಲಿನ ಮಾತುಗಳನ್ನಾಡಿದವಳು ರಾಣಿ ರುಕ್ಮಿಣಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಸೊ ಇದು ಈಗ ಹೇಳ್ತಾ ಇರೋ ಶ್ಲೋಕ ಶ್ರೀಮದ್ ಭಾಗವತದ 10ನೇ ಸ್ಕಂದ 83ನೇ ಅಧ್ಯಾಯ 8ನೇ ಶ್ಲೋಕ ಇದು. ಸೊ ಇದು ಇದನ್ನ ಹೇಳಿರೋದು ಶ್ರೀಮತಿ ರುಕ್ಮಿಣಿ, ರಾಣಿ ರುಕ್ಮಿಣಿ ಹೇಳಿರೋದು. ಸೊ ಇಲ್ಲಿ ಯಾವ ಸಂದರ್ಭದವನ್ನ ಅವ್ಳು ಜ್ಞಾಪಿಸ್ಕೊತಾ ಇದ್ದಾಳೆ. ಸೊ ರುಕ್ಮಿಣಿಯನ್ನ ಶಿಶುಪಾಲನಿಗೆ ದಾರೆ ಎರೆದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ರುಕ್ಮಿಣಿಯ ತಂದೆ ರುಕ್ಮ ಅವನಿಗೆ ಇಷ್ಟ ಇರುತ್ತೆ ಅಲ್ವಾ. ಸೊ ಆದ್ರೆ ರುಕ್ಮಿಣಿ ಅಣ್ಣ ರುಕ್ಮ, ಭೀಷ್ಮಕ ಅಲ್ಲ ಸಾರಿ, ಭೀಷ್ಮಕನಿಗೆ ಆಕ್ಚುಲಿ ಕೃಷ್ಣನಿಗೆ ಕೊಡ್ಬೇಕು ಅಂತಾನೆ ಇಷ್ಟ ಇರೋದು. ರುಕ್ಮಿಣಿಯ ತಂದೆ ಭೀಷ್ಮಕನಿಗೆ ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಡ್ಬೇಕು ಅಂತ ಆಸೆ ಇದೆ. ಆದ್ರೆ ರುಕ್ಮಿಣಿಯ ಅಣ್ಣನಿಗೆ ರುಕ್ಮ ಅವನಿಗೆ ಶಿಶುಪಾಲನಿಗೆ ಕೊಡ್ಬೇಕು ಅಂತ ಇಚ್ಛೆ ಇರುತ್ತೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಅವಳು ಒಂದು ಪ್ರೇಮ ಪತ್ರವನ್ನ ಬರೆದು ಅವಳು ಕಳಿಸ್ತಾಳೆ ಕೃಷ್ಣನಿಗೆ ಅಲ್ವಾ, ಒಬ್ಬ ಬ್ರಾಹ್ಮಣನ ಮೂಲಕ. ಸೊ ರುಕ್ಮಿಣಿಗೆ ಹೇಗ್ ಗೊತ್ತಾಗುತ್ತೆ ಕೃಷ್ಣನ ಬಗ್ಗೆ? ಹರೇ ಕೃಷ್ಣ. ಹೇಗ್ ಗೊತ್ತಾಗುತ್ತೆ ಕೃಷ್ಣನಿಗೆ ರುಕ್ಮಿಣಿ ಬಗ್ಗೆ? ನೋಡಿ, ಶ್ರವಣದ ಮಹತ್ವಕ್ಕೆ ನಾವು ಅದನ್ನ ಒಂದು ಎಕ್ಸಾಂಪಲ್ ಕೊಡ್ತೀವಿ ಅಲ್ವಾ. ಸೊ ರುಕ್ಮಿಣಿ ನೋಡೇ ಇಲ್ಲ ಕೃಷ್ಣನನ್ನ ಅಲ್ವಾ, ಆದ್ರೆ ಅವಳು ನಾರದರ ಮೂಲಕ ಆ ಕೃಷ್ಣನ ಗುಣಗಾನವನ್ನ ಕೇಳಿ ಕೇಳಿ ನಾನು ಇವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಅವಳು ಯೋಚನೆ ಮಾಡ್ತಾಳೆ ಅಲ್ವಾ. ಸೊ ಶ್ರವಣದ ಮಹತ್ವಕ್ಕೆ ನಾವು ಅದನ್ನ ಇದ್ ಮಾಡ್ತೀವಿ. ಮತ್ತೆ ಆಮೇಲೆ ಅವಳೇನ್ ಮಾಡ್ತಾಳೆ, ಅವಳಿಗೆ ಗೊತ್ತಾಗುತ್ತೆ ಈಗ ನಾನು ಶಿಶುಪಾಲನನ್ನ ವರಿಸ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಅವಳು ಇವಾಗ ಕೃಷ್ಣನಿಗೆ ಪ್ರೇಮ ಪತ್ರವನ್ನ ಅವಳು ಒಬ್ಬ ಬ್ರಾಹ್ಮಣನ ಮೂಲಕ ಕಳಿಸ್ತಾಳೆ ಅಲ್ವಾ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಮೊದಲ ಪ್ರೇಮ ಪತ್ರ ರುಕ್ಮಿಣಿ ಕೃಷ್ಣನಿಗೆ ಬರ್ದಿರೋದು ಅಂತ ಅಲ್ವಾ. ಸೊ ಕೃಷ್ಣ ಏನ್ ಮಾಡ್ತಾನೆ, ಆ ರುಕ್ಮಿಣಿಯ ಪತ್ರಕ್ಕೆ ಅವನು ಯಾವ ತರ ಉತ್ತರವನ್ನ ಕೊಡ್ತಾನೆ. ಸೊ ರುಕ್ಮಿಣಿಯನ್ನ ಅವನು ಅಪಹರಿಸ್ಕೊಂಡು ಹೋಗ್ತಾನೆ. ಯಾವ ತರ ಅಪಹರಿಸ್ಕೊಂಡು ಹೋಗ್ತಾನೆ ಅಂತಂದ್ರೆ, ಸಿಂಹ ತನ್ನ ಪಾಲಿನ ಕುರಿ ಮೇಕೆಗಳನ್ನ ಅಂದ್ರೆ ಪರಾಕ್ರಮದಿಂದ ಪಡ್ಕೊಳುತ್ತಲ್ವಾ, ಅದೇ ತರನೇ ಇಲ್ಲಿ ರುಕ್ಮಿಣಿಯನ್ನ ಕೃಷ್ಣ ಅಪಹರಿಸ್ಕೊಂಡು ಹೋಗಿದ್ದು. ಸೊ ಅದರಿಂದ ಇಲ್ಲಿ ಏನನ್ನ ಹೇಳ್ತಾ ಇದ್ದಾಳೆ, ಕೃಷ್ಣನ ಪಾದ ಪದ್ಮಗಳ ಧೂಳು ಯಾರೆಲ್ಲ ಅಲ್ಲಿ ಸೋಲನ್ನ ಅನುಭವಿಸ್ತಾರಲ್ವಾ ಕೃಷ್ಣನಿಂದ, ಸೊ ಅವರ ಕಿರೀಟ ತರ ಭಗವಂತನ ಧೂಳು ಆ ರಾಜರ ಕಿರೀಟದ ತರ ಅವಳು ಇಲ್ಲಿ ಭಾವಿಸ್ತಾ ಇದ್ದಾಳೆ. ಮತ್ತೆ ಐಶ್ವರ್ಯ ಲಕ್ಷ್ಮಿಗೆ ಆಶ್ರಯ ನೀಡಿರುವ ಆ ಪಾದ ಪದ್ಮಗಳು ನನ್ನಿಂದ ಪೂಜೆಗೊಳ್ಳಲಿ ಅಲ್ವಾ. ಸೊ ಲಕ್ಷ್ಮೀ ದೇವಿ ಅವಳು ಆ ಭಗವಂತನ ಪಾದ ಕಮಲದ ಹತ್ರನೇ ಇರ್ತಾಳೆ ಅವಳು ಅಲ್ವಾ. ಅವಳು ಏನನ್ನೂ ಮಾಡೋದ್ ಬೇಕಾಗಿರಲಿಲ್ಲ, ಭಗವಂತ ಅವಳನ್ನ ಹೃದಯದಲ್ಲೇ ಧರಿಸ್ಕೊಂಡಿದ್ದಾನೆ. ಆದ್ರೂ ಸಹ ಲಕ್ಷ್ಮೀ ದೇವಿಗೆ ಅವಳಿಗೆ ಭಗವಂತನ ಪಾದ ಸೇವೆಯನ್ನ ಮಾಡ್ಬೇಕು ಅಂತ ಅವಳಿಗೆ ಇಚ್ಛೆ ಇದೆ. ಶ್ಲೋಕ 74. ಚರಂತಿಂ ಆಜ್ಞಾಯ ಸ್ವಪಾದ ಸ್ಪರ್ಶನಾಶಯ ಸಖ್ಯೋಪೇತ್ಯ ಗ್ರಹೀತ್ ಪಾಣಿಂ ಸಾಹಂ ತದ್ಗೃಹ ಮಾರ್ಜನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕನ್ನಡ ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಪಶ್ಚರಂತಿಂ ಆಜ್ಞಾಯ ಸ್ವಪಾದ ಸ್ಪರ್ಶನಾಶಯ ಸಖ್ಯೋಪೇತ್ಯ ಗ್ರಹೀತ್ ಪ್ರಾಣಿಂ ಸಾಹಂ ತದ್ಗೃಹಮಾರ್ಜಿನಿ. ತಪಸ್ಸು, ಶಾಂತಿಂ ಮಾಡುತ್ತಿರುವುದನ್ನು, ಆಜ್ಞೆಯ ಅರಿತು, ಸ್ವಪಾದ ಸ್ಪರ್ಶನ ಅವನ ಪಾದಗಳನ್ನು ಸ್ಪರ್ಶಿಸಬೇಕೆನ್ನುವ ಆಶಯ ಅಪೇಕ್ಷೆಯಿಂದ, ಸಖ್ಯ ಅವನ ಸ್ನೇಹಿತ ಅರ್ಜುನನ ಜೊತೆ, ಉಪೇತ್ಯ ಬಂದು, ಗ್ರಹೀತ್ ಸ್ವೀಕರಿಸಿದನು, ಪ್ರಾಣಿಂ ನನ್ನ ಕೈಯನ್ನು, ಸಾ ಆ ಹೆಂಗಸು, ಅಹಂ ನಾನು, ತತ್ ಅವನ, ಗೃಹಮಾರ್ಜಿನಿ ಮನೆ ಕೆಲಸದಾಕೆ. ಅನುವಾದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಪಾದಗಳನ್ನು ಸ್ಪರ್ಶಿಸಬೇಕೆನ್ನುವ ಅಪೇಕ್ಷೆಯಿಂದ ನಾನು ತಪೋಯಜ್ಞಗಳನ್ನು ಆಚರಿಸುತ್ತಿದ್ದೇನೆ. ಇದನ್ನು ಅರಿತ ಅವನು ತನ್ನ ಸ್ನೇಹಿತ ಅರ್ಜುನನೊಡನೆ ಬಂದು ತನ್ನ ಕೈ ಹಿಡಿದನು. ಹೀಗಿದ್ದು ನಾನು ಶ್ರೀಕೃಷ್ಣನ ಮನೆಯ ಕಸ ಗುಡಿಸುವ ಒಬ್ಬ ಸೇವಕಿ ಎಲ್ಲದೆ ಬೇರೇನೂ ಅಲ್ಲ. ಭಾವಾರ್ಥ: ಹಿಂದಿನ ಶ್ಲೋಕದಂತೆ ಈ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 10.83.11 ಆಯ್ದುಕೊಂಡಿದೆ. ಕುರು ಹಾಗೂ ಯದುವಂಶಗಳ ಸ್ತ್ರೀಯರು ಸಮಂತ ಪಂಚಕದಲ್ಲಿ ಸೇರಿದ್ದ ಸಂದರ್ಭ. ಅಲ್ಲಿ ಕಾಳಿಂದಿ ಎಂಬೊಬ್ಬ ಕೃಷ್ಣನ ರಾಣಿಯು ದ್ರೌಪದಿಗೆ ಹೇಳಿದ ಮಾತುಗಳನ್ನು ಈ ಶ್ಲೋಕದಲ್ಲಿ ಉಕ್ತವಾಗಿವೆ. ಧನ್ಯವಾದಗಳು ಮಾತಾಡಿ.
ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಆ ಸಮಂತಕ ಪಂಚಕದಲ್ಲಿ ಆ ಒಂದು ಜಾಗದಲ್ಲಿ ಕುರು ವಂಶದ ಸ್ತ್ರೀಯರು ಮತ್ತೆ ಯದು ವಂಶದ ಸ್ತ್ರೀಯರು ಅವರೆಲ್ಲರೂ ಸಹ ಸೇರಿರ್ತಾರೆ. ಸೊ ಆಗ ದ್ರೌಪದಿಗೆ ಎಲ್ಲರನ್ನೂ ಮಾತಾಡಿಸ್ತಾರೆ. ಅಂದ್ರೆ ನೀನು 5 ಜನ ಪತ್ನಿಯರನ್ನ ಹೊಂದಿದ್ಯಲ್ವಾ, ಹೇಗೆ ನೀನು ಅವ್ರನ್ನ ನಿಭಾಯಿಸ್ತಾ ಇದೀಯಾ ಅಂತ ಹೇಳ್ಬಿಟ್ಟು ದ್ರೌಪದಿ ಹತ್ರ ಅವರು ಆ ಗೃಹ ಧರ್ಮ ಹೇಗೆ ಪಾಲನೆ ಮಾಡ್ಬೇಕು, ಆ ಪತ್ನಿ ಧರ್ಮವನ್ನ, ಸತಿ ಧರ್ಮ, ಅದನ್ನ ಅವರು ಕೇಳ್ಕೊತಾರೆ. ಸೊ ಆ ಸಮಯದಲ್ಲಿ ಇಲ್ಲಿ ಕಾಳಿಂದನು ಸಹ ಅವಳು ಕೃಷ್ಣನನ್ನ ಹೇಗೆ ಪಡ್ಕೊಂಡ್ಲು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವನು ತನ್ನ ಸ್ನೇಹಿತ ಅರ್ಜುನನೊಡನೆ ಅವನು ನನ್ನನ್ನ ಅವನ ಜೊತೆ ಬಂದ್ಬಿಟ್ಟು ನನ್ನ ಕೈ ಹಿಡಿತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಕೃಷ್ಣನೇ ಬೇಕು ಅಂತ ಹೇಳ್ಬಿಟ್ಟು ಕಾಳಿಂದಿ ಏನ್ ಮಾಡ್ತಾ ಇದ್ಲು, ಅವಳು ಎಷ್ಟೊಂದು ತಪ ಯಜ್ಞಗಳನ್ನ ಅವಳು ಮಾಡ್ತಾ ಇದ್ಲು. ಆದ್ರೆ ಅವಳು ನೋಡಿ, ಅವಳ ಮನಸ್ಥಿತಿ ಈ ತರ ಇದ್ರೂ ಸಹ ಅವಳ ಮನಸ್ಥಿತಿ ಯಾವ ತರ ಇದೆ, ನಾನು ಕೃಷ್ಣನ ಪತ್ನಿ ಇರ್ಬೋದು, ಆದ್ರೆ ನನ್ನ ಮನಸ್ಥಿತಿ, ಅವಳ ಮನಸ್ಥಿತಿ ಏನು ಅಂದ್ರೆ ಆ ಕೃಷ್ಣನ ಮನೆಯ ಕಸ ಗುಡಿಸುವ ಒಬ್ಬ ಸೇವಕಿ ಅಲ್ಲದೆ ಬೇರೇನೂ ಅಲ್ಲ ಅಂತ ಹೇಳಿದೆ ನೋಡಿ. ಮತ್ತೆ ಎಲ್ಲ ರಾಣಿಯರಲ್ಲೂ ಸಹ ಸೇವಾ ಭಾವನೆ ಇದೆ. ಶ್ಲೋಕ 75. ಆತ್ಮಾರಾಮಸ್ಯ ತಸ್ಯೇಮಾ ವಯಂ ವೈ ಗೃಹದಾಸಿಕಾಃ ಸರ್ವಸಂಗಾ ನಿವೃತ್ಯಾದ್ಧ ತಪಸಾ ಚ ಬಭೂವಿಮ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ವರದ ಹೆಗ್ಗಡೆ ಮಾತಾಜಿ. ಗೀತಗಮ್ಯ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 75. ಆತ್ಮಾರಾಮಸ್ಯ ತಸ್ಯೇಮಾ ವಯಂ ವೈ ಗೃಹದಾಸಿಕಾ ಸರ್ವಸಂಗಾ ನಿವೃತ್ಯಾದ್ಧ ತಪಸಾ ಚ ಬಭೂವಿಮ. ಆತ್ಮರಾಮಸ್ಯ ತನ್ನಲ್ಲೇ ತೃಪ್ತನಾಗಿರುವ ದೇವೋತ್ತಮ ಪರಮ ಪುರುಷನು, ತಸ್ಯ ಅವನ, ಇಮಃ ಎಲ್ಲ, ವಯಂ ನಾವು, ವೈ ನಿಶ್ಚಯವಾಗಿ, ಗೃಹದಾಸಿಕ ಮನೆಯ ಕೆಲಸದಾಕೆಯರು, ಸರ್ವ ಎಲ್ಲ, ಸಂಘ ಸಹವಾಸ, ನಿವೃತ್ಯ ತ್ಯಜಿಸಿ, ಅದ್ಧ ನೇರವಾಗಿ, ತಪಸ ತಪಸ್ಸಿನ ಕಾರಣ, ಚ ಸಹ, ಬಭೂವಿಮ ಆಗಿದ್ದೇವೆ. ಅನುವಾದ ಪಾಪಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ತಪಸ್ಸನ್ನು ಆಚರಿಸಿ ಮತ್ತು ಎಲ್ಲ ಮೋಹಗಳನ್ನು ತೊರೆದು ನಾವು ಸಂತೃಪ್ತನಾದ ದೇವೋತ್ತಮ ಪರಮಪುರುಷನ ಮನೆಯ ಕೆಲಸದವಳಾಗಿದ್ದೇವೆ. ಭಾವಾರ್ಥ: ಈ ಶ್ಲೋಕವು ಶ್ರೀಮದ್ ಭಾಗವತದಿಂದ 10.83.39 ಆಯ್ದದ್ದೇ. ಸಂದರ್ಭವು ಸಮಂತ ಪಂಚಕದಲ್ಲಿ ಕುರು ಹಾಗೂ ಯದುವಂಶಗಳ ಸ್ತ್ರೀಯರು ಸೇರಿದ್ದುದೇ. ಪ್ರಸ್ತುತ ಶ್ಲೋಕದಲ್ಲಿನ ನುಡಿಗಳು ಕೃಷ್ಣನ ರಾಣಿಯರಲ್ಲೊಬ್ಬಳು ದ್ರೌಪದಿಗೆ ಹೇಳುತ್ತಾಳೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಿದ್ರೆ, ಇದನ್ನು ಸಹ ಸೇಮ್ ಅದೇ ಒಂದು ಸಂದರ್ಭ. ಕುರು ಮತ್ತೆ ಯದುವಂಶದ ಸ್ತ್ರೀಯರು ಸಮಂತಕ ಪಂಚಕದಲ್ಲಿ ಸೇರಿರ್ತಾರಲ್ಲ, ಆಗ ದ್ರೌಪದಿಗೆ ಒಬ್ಬ ಪತ್ನಿ ಅಂದ್ರೆ ಕೃಷ್ಣನ ಒಬ್ಬ ಪತ್ನಿ ಈ ಮಾತುಗಳನ್ನ ಹೇಳ್ತಾಳೆ. ಸೊ ತಪಸ್ಸನ್ನ ಆಚರಿಸಿ ಮತ್ತು ಎಲ್ಲ ಮೋಹಗಳನ್ನ ತೊರೆದು ನಾವು ಸಂತೃಪ್ತನಾದ ದೇವೋತ್ತಮ ಪರಮಪುರುಷನ ಮನೆಯ ಕೆಲಸದಾಳುಗಳಾಗಿದ್ದೇವೆ. ನೋಡಿ, ಆ ಒಂದು ಕೆಲಸದಾಳಾಗ್ಲಿಕ್ಕೆ ಅವ್ರು ಅಷ್ಟೊಂದು ತಪಸ್ ಮಾಡ್ಬೇಕಾ, ಅಷ್ಟೊಂದು ಯಜ್ಞ ಮಾಡ್ಬೇಕಾ ಅಲ್ವಾ? ಸೊ ಇಲ್ಲಿ ನಾವ್ ಈಗ ಇಷ್ಟೆಲ್ಲ ತಪಸ್ಸನ್ನ ನಾವು ಯಾಕೆ ಮಾಡಿದೀವಿ, ಎಲ್ಲ ಮೋಹಗಳನ್ನ ನಾವು ಯಾಕೆ ತೊರೆದಿದೀವಿ ಅಂತಂದ್ರೆ ಆ ದೇವೋತ್ತಮ ಪರಮಪುರುಷನ ಮನೆಯ ಕೆಲಸದಾಳಾಗ್ಲಿಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನೋಡಿ, ಅಂದ್ರೆ ಎಲ್ಲರಲ್ಲೂ ಸಹ ವೃಂದಾವನದಲ್ಲಿ ಒಂದೇ ಅಲ್ಲ, ಇಲ್ಲಿ ದ್ವಾರಕಾದಲ್ಲೂ ಸಹ ಎಲ್ಲಾ ಪತ್ನಿಯರ ಮನಸ್ಥಿತಿನೂ ಸಹ ಕೃಷ್ಣನ ದಾಸರು ನಾವು ಅನ್ನೋ ಒಂದು, ಮನೆ ಕೆಲಸದವರು ಅನ್ನೋ ಒಂದು ಭಾವನೆನೇ ಇದೆ. ಏನ್ ಮಾಡ್ತಾ ಇದೀಯಾ? ಹರೇ ಕೃಷ್ಣ ಮಾತಾಜಿ. ಮಾಡ್ಕೊಳ್ಳಿ. ನಾಳೆ ಓದೋಣ ಮಾತಾಜಿ. ಹಾ, ಇಲ್ಲಿ ನಿಲ್ಲಿಸ್ತೀರಾ ಮಾತಾಜಿ? ಹಾ ಮಾತಾಜಿ. ಓಕೆ ಒಂದ್ ನಿಮಿಷ ಹಂಗೆ ಬಾಯಿ. ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ತತ್ವ ಕಿ ಜೈ, ಶೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹಾ, ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಲಲಿತಾ ಮಾತಾಜಿ ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಎಂಡ್ ಮಾಡ್ತಾ ಇದೀನಿ ಮಾತಾಜಿ ಕ್ಲಾಸ್. ಧನ್ಯವಾದಗಳು ಮಾತಾಜಿ.